ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಶ್ರೀನಾಥ್. ಈಗ ಕರ್ನಾಟಕದಲ್ಲಿ ಮಂತ್ರಿಮಂಡಲದ ರಚನೆಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಕೂಡ ಯಡಿಯೂರಪ್ಪನವರು ಇವತ್ತಿನ ದಿನ ದೆಹಲಿಗೆ ಹೋಗಿದ್ರು, ಅಮಿತ್ ಶಾ ಅವರನ್ನ ಭೇಟಿ ಕೂಡ ಆಗಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಮಾತುಕತೆಗಳಲ್ಲಾಗಿ ಈಗ ಮಂಗಳವಾರದ ಸಂಜೆಗೆ ಮಂತ್ರಿ ಸಂಪುಟವನ್ನು ರಚನೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಡೇಟ್ ಫಿಕ್ಸ್ ಆಗಿದೆ. ಆದರೂ ಕೂಡ ಚರ್ಚೆಗಳು ಬಾಕಿ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ನಾಯಕರು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈತನ ಮಧ್ಯೆ ಸಂತೋಷ್ ಮತ್ತು ಯಡಿಯೂರಪ್ಪ ಅವರ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧಗಳಾಗಿರ್ಬೋದು, ಅಲ್ಲಿ ಆಗಿರ್ತಕ್ಕಂಥ ಒಂದು ಮಾತುಕತೆಗಳಾಗಿರ್ಬೋದು, ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಕರಾವಳಿಯಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಯಾವ ರೀತಿಯ ಸಚಿವ ಸ್ಥಾನವನ್ನು ಹಂಚಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳಿದೆ. ಆ ಕುರಿತಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ, ಅಥವಾ ಯಾರಿಗೆ ಯಾವ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗಬೇಕಾಗಿದೆ. ಯಾಕಂದರೆ ಕರಾವಳಿಯ ಭಾಗದಲ್ಲಿ ಬಹುಶಃ ಈಗ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಎಲ್ಲ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ನಿಟ್ಟಿನಲ್ಲಿ ಯಾರು ಪ್ರಬಲರಾಗಿದ್ದಾರೆ, ಯಾರು ಬಲಿಷ್ಠರಾಗಿದ್ದಾರೆ, ಯಾರು ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಯೋಚನೆಗಳನ್ನು ಮಾಡಿ ಸರಿಯಾದ ಒಂದು ಕ್ರಮವನ್ನು ಬಿಜೆಪಿ ತೆಗೆದುಕೊಳ್ಬೇಕಾಗಿದೆ. ಆ ಬಗ್ಗೆ ಯೋಚನೆಯನ್ನು ಮಾಡೋದಾದರೆ ಯಾವ ಶಾಸಕರಿಗೆ ತಾಕತ್ತಿದೆ, ಈ ಒಂದು ಕರಾವಳಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಯಾವ ಶಾಸಕರಿಗೆ ತಾಕತ್ತಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಇನ್ನು ಸಾಕಷ್ಟು ವಿಚಾರಗಳಿದೆ. ಬಿಜೆಪಿಯಲ್ಲಿರ್ತಕ್ಕಂಥ ಒಂದು ಗೊಂದಲಗಳೇನಾದರೂ ಇದೆಯಾ ಅನ್ನುವಂಥದ್ರ ಬಗ್ಗೆ ಆಗಿರ್ಬೋದು, ಮಂತ್ರಿಮಂಡಲವನ್ನು ರಚನೆ ಮಾಡೋದರಲ್ಲಿ, ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದರಲ್ಲಿ ಏನು ಸಮಸ್ಯೆಗಳಿದೆ, ಯಾಕೆ ಇಷ್ಟೊಂದು ತಡವಾಯಿತು ಅನ್ನೋಂಥದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಅದೇ ರೀತಿಯಲ್ಲಿ ನಾನು ಜೊತೆ ಅತಿಥಿ ಗಣ್ಯರಿದ್ದಾರೆ, ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಮೊದಲಿಗೆ ರಾಜಕೀಯ ವಿಶ್ಲೇಷಕರಾಗಿ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನೊಬ್ಬರು ಬಿಜೆಪಿಯ ವಕ್ತಾರರಾಗಿರ್ತಕ್ಕಂಥ ರಾಘವೇಂದ್ರ ಕಿಣಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ರಾಘವೇಂದ್ರ ಕಿಣಿ ಅವರಿಗೆ ಮೊದಲಿಗೆ ಬರ್ತೇನೆ. ಯಾಕೆ ಸರ್ ಇಷ್ಟೊಂದು ತಡ ಆಯಿತು ಅಂತಂದ್ರೆ, ಸಚಿವ ಸಂಪುಟ ವಿಸ್ತರಣೆ ಈಗಾಗುತ್ತೆ ಅಂದ್ರೆ 7ನೇ ತಾರೀಕು ಆಗುತ್ತೆ, 8ನೇ ತಾರೀಕು ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಡೇಟ್ ಇತ್ತು. ಆದರೆ ಸ್ವಾತಂತ್ರ್ಯೋತ್ಸವದ ದಿನ ಕೂಡ ಆಗಲಿಲ್ಲ. ಅಂತಂದ್ರೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲೂ ಕೂಡ ಯಾವುದೇ ಸಚಿವ ಸಂಪುಟ ವಿಸ್ತರಣೆ ಆಗಿರಲಿಲ್ಲ. ಯಡಿಯೂರಪ್ಪನವರು ಒಬ್ಬರೇ ಇದ್ರು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾಕೆ ಲೇಟ್ ಆಯ್ತು ಅಂತ ಏನಾದರೂ ಗೊಂದಲಗಳಿದೆಯಾ ಬಿಜೆಪಿಲಿ? ಗೊಂದಲಗಳಲ್ಲ, ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥ ವಿಚಾರ. ಯಡಿಯೂರಪ್ಪರು ಯಾವ ದಿವಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರ 3-4 ದಿವಸದ ಒಳಗೆ ನಮಗೆ ಸಚಿವ ಸಂಪುಟ ಆಗುವಂಥ ಪೂರ್ಣ ವಿಶ್ವಾಸ ಇತ್ತು ಮತ್ತು ಅದೇ ರೀತಿಯ ವಾತಾವರಣ ಇತ್ತು. ಆದರೆ ರಾಜ್ಯದ ಜನತೆ ಗೊತ್ತಿದೆ, ಮಾಧ್ಯಮದ ಮೂಲಕ ನೋಡ್ತಿರ್ತಕ್ಕಂಥ ಜನತೆ ಗೊತ್ತಿದೆ ರಾಜ್ಯ ಯಾವ ಸ್ಥಿತಿಗೆ ಬಂತು. ಆಗಿರ್ತಕ್ಕಂಥ ಮಳೆ ಹಾನಿ ಮತ್ತು ಮಳೆಯ ಒಂದು ಆರ್ಭಟ, ಅದಕ್ಕೆ ಸಿಕ್ಕಿಬಿದ್ದಂಥ ಕರ್ನಾಟಕ ರಾಜ್ಯದ 70% ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನೆರೆ ಬರುವಂತಹ ಪರಿಸ್ಥಿತಿ ಆಯಿತು. ಒಟ್ಟಾರೆಯಾಗಿ ಆ ಪರಿಸ್ಥಿತಿಯಲ್ಲಿ ನಾವು ಸಚಿವ ಸಂಪುಟ ಮಾಡಿದರೆ 100ಕ್ಕೆ 100 ಅದೇ ಜನ ಹೇಳ್ತಿದ್ರು, ಇವತ್ತು ನೆರೆ ಬಂದಿದೆ, ನಾವು ಗಂಜಿ ಕೇಂದ್ರದಲ್ಲಿದ್ದೇವೆ, ರಾಜಕಾರಣಿಗಳಿಗೆ ಸಚಿವ ಸಂಪುಟ ಮುಖ್ಯ ಅಂತ ಹೇಳುವಂಥ ಮಾತನ್ನು ಹೇಳ್ತಿದ್ರು. ಅದು ಮಾಡಿದ್ರು ತಪ್ಪಾಗ್ತಿತ್ತು. ಯಾಕೆ ಹೇಳಿದರೆ ಆ ಸಂದರ್ಭದಲ್ಲಿ ನೋಡಿ, ರಾಜ್ಯದಲ್ಲಿ ಮುಖ್ಯವಾಗಿ ಇರತಕ್ಕಂಥ ವಿಚಾರ ಯಾವುದು ಕೇಳಿದರೆ ಆ ಸಂದರ್ಭದಲ್ಲಿ ಜನರಿಗೆ ಏನು ಹೆಲ್ಪ್ ಮಾಡಬೇಕಿತ್ತು ಅದನ್ನು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ಏಕಾಂಗಿಯಾಗಿ ಎಲ್ಲ ಕಡೆ ಹೋಗಿ, ಅದು ಕೂಡ ಎಲ್ಲ ಶಾಸಕರುಗಳಿಗೆ, ವಿಪಕ್ಷ ಇರ್ಬೋದು, ಎಲ್ಲರೂ ಒಟ್ಟಾಗಿ ಸಾಥ್ ಕೊಟ್ಟು ಚೆನ್ನಾಗಿ ಇದನ್ನು ನಿಭಾಯಿಸಿದ್ದಾರೆ. ಈಗಂತೂ ಈಗ ಸಚಿವ ಸಂಪುಟ ಮಾಡತಕ್ಕಂಥ ಕಾಲ ಬಂದಿದೆ. ನೀವು ಹೇಳಿದಾಗೆ ಮಂಗಳವಾರಕ್ಕೆ ನಿಗದಿಯಾಗಿದೆ. ನನಗೆ ಅನಿಸ್ತದೆ 100ಕ್ಕೆ 100 ಸಚಿವ ಸಂಪುಟ ಆ ದಿವಸ ಆಗ್ತದೆ ಅಂತ ಹೇಳುವಂಥ ಭಾವನೆ ಇದೆ. ಇನ್ನೂ ಕೂಡ ಸಾಕಷ್ಟು ಮಾತಾಡ್ಲಿಕ್ಕಿದೆ, ಆದ್ರೂ ಕೂಡ ಸರ್ ಹತ್ರ ಬರ್ತೇನೆ. ಯಾಕೆ ಸರ್ ಅಂದ್ರೆ ತಡ ಆಗಿರ್ಬೋದು ಅಂತಂದ್ರೆ ಪ್ರಮಾಣ ವಚನವನ್ನ ಭಾರಿ ತ್ವರಿತಗತಿಯಲ್ಲಿ ತೆಗೆದುಕೊಂಡ್ರು. ಆ ಒಂದು ಮುತುವರ್ಜಿ, ಆ ಒಂದು ಕಾಳಜಿ ಯಾಕೆ ಒಂದು ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಇರಲಿಲ್ಲ ಅಂತ? ಮುಖ್ಯವಾಗಿ ರಾಘವೇಂದ್ರ ಕಿಣಿ ಅವರು ಹೇಳಿದಂಥ ಮಾತನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದರು, ಅತಿವೃಷ್ಟಿಯಿಂದಾಗಿ ನಮ್ಮ ಕ್ಯಾಬಿನೆಟ್ ರಚನೆ ಆಗಲಿಲ್ಲ. ಅತಿವೃಷ್ಟಿ ಅನ್ನೋದಕ್ಕಿಂತಲೂ ಅದು ಕ್ಷಣಾರ್ಧದಲ್ಲಿ ಇವರು ಮಂತ್ರಿಮಂಡಲ ಮಾಡಬಹುದಂತ ಒಂದು ವ್ಯವಸ್ಥೆ ಇದೆ, ಇಲ್ಲಂತೇನಿಲ್ಲ. ಅಂದರೆ ಏನಾಗಿತ್ತು ಕೇಳಿದರೆ, ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದದ್ದೇ ಒಂದು ಅತಂತ್ರ ಸ್ಥಿತಿಯಲ್ಲಿ ಬಂದವರು. ಯಾಕೆ ಕೇಳಿದರೆ 17 ಮಂದಿ ಅನರ್ಹ ಶಾಸಕರು ಹೊರಗಿಟ್ಕೊಂಡು ಬಂದವರು, ಸರಿಯಾದ ಮೆಜಾರಿಟಿ ಅನ್ನುವಂಥದ್ದು ಇಲ್ಲದೇ ಇರುವ ಸಂದರ್ಭ. ಅಂದರೆ ಹಾಗಂತ ಅಂಕಿಅಂಶ ಪ್ರಕಾರ ಇದೆ, ಆದರೆ ಪ್ರಜಾಸತ್ತಾತ್ಮಕವಾಗಿ ನೋಡಿದಾಗ ಎಲ್ಲೋ ಒಂದು ರೀತಿಯ ಕೊರತೆ ಕಾಣ್ತಾ ಇತ್ತು. ಮಾತ್ರ ಅಲ್ಲ, ಅವರನ್ನು ಹೇಗೆ ನಾವು ಸ್ಯಾಟಿಸ್ಫೈ ಮಾಡಬೇಕೆನ್ನೋ ಸಮಸ್ಯೆಯೂ ಇತ್ತು. ತಕ್ಷಣ ಇನ್ನೊಂದು ಅಂತ ಹೇಳಿದ್ರೆ, ಬಿಜೆಪಿ ಎಲ್ಲದೂ ಓಕೆ ಅಂತ ಹೇಳಿಕ್ಕೆ ಆಗೋಲ್ಲ. ಬಿಜೆಪಿ ಒಳಗೇನೆ ಇವರು ಒಂದು ವೇಳೆ ಓವರ್ ನೈಟ್ ಆಗಿ ಇಲ್ಲಿ ಕ್ಯಾಬಿನೆಟ್ ಮಾಡಿದ್ರೆ, ಮುಖ್ಯಮಂತ್ರಿ ಮಾಡಿದ್ದಾರೆ, ತಕ್ಷಣ ಯಡಿಯೂರಪ್ಪನವರು ನಿರ್ಧಾರ ತಗೊಂಡಿದ್ರು ಕೂಡ ಒಳಗಿನಿಂದ ಭಿನ್ನಮತ ಸ್ಫೋಟ ಆಗುವಂಥ ಸಾಧ್ಯತೆ ಇತ್ತು.
ಅತಿವೃಷ್ಟಿ ಅಲ್ಲ, ಆ ವೃಷ್ಟಿ ಕಡೆ ಕಾಣದೇ ಇದ್ದಂಥ ದೃಷ್ಟಿ ಹರಿಯುವಂಥ ಸಾಧ್ಯತೆ ಕೂಡ ಬಿಜೆಪಿ ಒಳಗೆ ಇತ್ತು. ಅದಕ್ಕೋಸ್ಕರ ಅಲ್ಲ, ಇವರೆಲ್ಲ ಹಿಡಿತವನ್ನು ಅಲ್ಲಿ ಸೆಂಟ್ರಲ್ನವರು ಇದ್ದಾರೆ, ಹೈಕಮಾಂಡ್ ಏನಿದೆ ತಗೊಳ್ತು. ಯಡಿಯೂರಪ್ಪನವರಿಗೆ ಫ್ರೀ ಹ್ಯಾಂಡ್ ಕೊಡಲೇ ಇಲ್ಲ. ಎಲ್ಲಿವರೆಗೆ ಬಂತಂತ ಹೇಳಿದ್ರೆ, ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಎಷ್ಟು ಹೊತ್ತಿಗೆ ಎಷ್ಟು ಸಮಯಕ್ಕೆ ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕೇಂದ್ರ ಹೈಕಮಾಂಡ್ ನಿರ್ಧರಿಸಬೇಕಾದ ಸ್ಥಿತಿ ಇತ್ತು. ಈ ಎಲ್ಲ ಒಂದು ಸಂದರ್ಭದಲ್ಲಿ ರಾಘವೇಂದ್ರ ಕಿಣಿಯವರು ಹೇಳು ಸರಿ, ಯಾಕೆ ಪಕ್ಷದ ದೃಷ್ಟಿಯಿಂದ ಅತಿವೃಷ್ಟಿ ಅನಾವೃಷ್ಟಿ ಹೇಳ್ಕೊಂಡು ತಮ್ಮ ವೃಷ್ಟಿಯನ್ನು ಮುಚ್ಕೊಂಡಿದ್ದಾರೆ. ಆದರೆ ಸುಲಭ ಅಲ್ಲ ಅದು. ಯಾಕೆ ಕೇಳಿದ್ರೆ, ಒಂದು ರೀತಿಯಲ್ಲಿ ಬಿಜೆಪಿಗೂ ಕೂಡ ಒಳಗಿನ ಒಂದು ಒತ್ತಡ ಇದೆ. ಒತ್ತಡ ಇದ್ದ ಕಾರಣ ಎಲ್ಲೋ ಒಂದು ರೀತಿ ಅವರು ಡ್ರ್ಯಾಗ್ ಮಾಡಬೇಕಾಯ್ತು. ಮಾತ್ರ ಅಲ್ಲ, ಇವತ್ತು ಕೂಡ ನೋಡಿ, ಇವ 15 ದಿನ ಆಯ್ತಲ್ಲ. ಯಾಕೆ ಕೇಳಿದ್ರೆ, ಯಡಿಯೂರಪ್ಪನವರು ಪ್ರತಿಜ್ಞೆ ಮಾಡಿ 15 ದಿನ ಆದರೂ ಕೂಡ ಒಂದು ಸಚಿವ ಸಂಪುಟ ಮಾಡ್ಲಿಕ್ಕೆ ಯಡಿಯೂರಪ್ಪನವರಿಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ಎಲ್ಲ ಒಂದು ರೀತಿಯಲ್ಲಿ ಬಿಜೆಪಿ ಒಳಗೇನೆ ಕೂಡ ಸಮಾನವಾದ ಒಂದು ನಂಬಿಕೆ ಇರಲಿಲ್ಲ. ಇವರನ್ನೆಲ್ಲ ನಿಯಂತ್ರಿಸುವಂತ ಇನ್ನೊಂದು ಶಕ್ತಿ ಕೇಂದ್ರದಲ್ಲಿ ಇದೆ, ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಖಂಡಿತವಾಗಿ ಅದು ಮುಚ್ಚುಮರೆ ಇಲ್ಲ. ಯಾಕೆ ಕೇಳಿದ್ರೆ, ಬರೀ ಒಂದು ಕಾರಣ ಹೇಳ್ಬೋದು, ಮಳೆ ಬಂದಿದೆ, ನಾವು ಮುಂದೆ ಹೋಗಿದ್ದೇವೆ ಅಂತ. ಇದು ಖಂಡಿತ ಕಾರಣ ಅಲ್ಲ ಅಂತ ನನಗೆ ಗೋಚರಿಸ್ತಾ ಇದೆ. ಖಂಡಿತ ಸರ್. ಏನು ಅಂತಂದ್ರೆ, ಒಂದು ಅತಿವೃಷ್ಟಿ ಆಗಿದೆ, ಸಮಸ್ಯೆ ಆಗಿದೆ, ನೆರೆ ಬಂದಿದೆ, ಸಾಕಷ್ಟು ಜನ ಸಂತ್ರಸ್ತರಾಗಿದ್ದಾರೆ, ಅದೆಲ್ಲರೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಹೇಳ್ಬೋದಾಗಿತ್ತು, ನನಗೊಬ್ಬನಿಗೆ ನಿಭಾಯಿಸೋದಕ್ಕೆ ಆಗೋದಿಲ್ಲ, ಆ ಸಂದರ್ಭದಲ್ಲಿ ಈ ಒಂದು ಸಚಿವ ಸ್ಥಾನದ ಅವಶ್ಯಕತೆ ಇದೆ, ಎಲ್ಲ ವಿಭಾಗಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇದೆ, ಆ ನಿಟ್ಟಿನಲ್ಲಿ ನಾನು ಇವತ್ತು ಸಚಿವ ಸಂಪುಟದ ವಿಸ್ತರಣೆಯನ್ನ ಮಾಡ್ತೇನೆ ಅಂತ ಅವ್ರು ಹೇಳ್ಬೋದಾಗಿತ್ತು. ವಿಶೇಷ ಅಧಿಕಾರವನ್ನು ತೆಗೆದುಕೊಳ್ಬಹುದಾಗಿತ್ತು. ಆದ್ರೂ ಕೂಡ ಹೈಕಮಾಂಡ್ ನ ಒಂದು ಏನು ನಿರ್ಧಾರ ಬರುತ್ತೆ ಅಂತ ಕಾಯ್ತಾ ಕುಳಿತುಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಏನಾಗಿರ್ಬೋದು? ರಾಜ್ಯ ಬಿಜೆಪಿ ಸರಿ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಂತದೇನಿಲ್ಲ. ಇಲ್ಲಿ ಇರತಕ್ಕಂಥದ್ದು ಪ್ರಜಾಪ್ರಭುತ್ವದ ದೃಷ್ಟಿ. ನೋಡಿ, ಮುಖ್ಯಮಂತ್ರಿಗಳು ಏಕಪಕ್ಷೀಯವಾಗಿ ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಇದೊಂದು ರಾಷ್ಟ್ರೀಯ ಪಕ್ಷ. ನನಗೆ ಅನ್ಸದೆ ಗುರುಗಳು ಅರ್ಥ ಮಾಡ್ಕೊಳ್ತಾರೆ. ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ ನಂತರ ಅದಕ್ಕೆ ಆದಂತ ಒಂದು ರೀತಿ ನಿಯಮಗಳಿವೆ. ನಾವು ಇಲ್ಲಿ ಜಿಲ್ಲೆಯಿಂದ ನಾವೊಂದು ಆಯ್ಕೆ ಮಾಡಿ ಕಳಿಸ್ತಕ್ಕಂಥ ಇದು ರೀತಿ ಅಲ್ಲ. ಇಲ್ಲಿ ಒಂದು ಎಲ್ಲ ಅಂಕಿಅಂಶಗಳನ್ನು ತುಲನೆ ಮಾಡಿ, ಈಗ ನೋಡಿ, ಜಾತಿ ಆಧಾರ ಲೆಕ್ಕ ಮಾಡ್ತಾರೆ, ಮತ್ತೆ ಯಾವ ರೀತಿಯಲ್ಲಿ ಒಬ್ಬರನ್ನ ತಗೊಳ್ಬೇಕು, ಸಚಿವ ಸಂಪುಟಕ್ಕೆ ಒಂದು ವ್ಯಕ್ತಿಯನ್ನು ತಗೊಂಡ್ರೆ ಏನ್ ಲಾಭ ಆಗ್ತದೆ. ಈಗ ನೋಡಿ, ಉಡುಪಿ ಜಿಲ್ಲೆಯಲ್ಲಿ 5 ಜನ ಇದ್ದಾರೆ, 5 ಜನರು ಅರ್ಹರೇ, 5 ಜನರು ಕೆಲಸ ಮಾಡಲಿಕ್ಕೆ ಇರತಕ್ಕಂಥ ಶಕ್ತಿ ಇರುವವರೇ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದ್ರೆ ಅದರಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು, ಇದಕ್ಕೆಲ್ಲ ಹೈಕಮಾಂಡ್ಗೆ ತನ್ನದೇ ಆದ ಮಾನದಂಡವಿವೆ, ತನ್ನದೇ ಆದ ರೀತಿ ಇದೆ. ಒಂದಂತೂ ಪ್ರಾಮಾಣಿಕವಾಗಿ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇದು ತಡ ಆಗಿದ್ದಂತ ಹೌದು, ಅಲ್ಲಿ ಮುಚ್ಚುಮರ ಇಲ್ಲ. ಆದರೆ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳು, ಇದು ರಾಜಕೀಯ ಕಾರಣಗಳು ಹೇಳುವಕ್ಕಿಂತಲೂ ಯಡಿಯೂರಪ್ಪರು ಅಲ್ಲಿ ಹೋಗಿ ಮಾತಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಏನು ಅತಿವೃಷ್ಟಿ ಇದೆ, ಅನಾವೃಷ್ಟಿ ಏನಿದೆ, ಅಥವಾ ಕೆಲವು ಭಾಗದಲ್ಲಿ ಈಗಲೂ ಬರಗಾಲದ ಪರಿಸ್ಥಿತಿ ಇದೆ, ಈ ಸಂದರ್ಭದಲ್ಲಿ ಯಡಿಯೂರಪ್ಪರು ಹೇಳಿರ್ತಕ್ಕಂಥ ಅತ್ಯಂತ ದೊಡ್ಡ ಪಾಯಿಂಟ್ ಯಾವುದು ಅಂತ ಕೇಳಿದ್ರೆ, ನೇರವಾಗಿ ಅವರು ಕಳೆದ JDS ಮತ್ತು ಮೈತ್ರಿ ಸರ್ಕಾರ ಇದ್ದಾಗಲೂ ಹೇಳಿದರು, ನನಗೆ ಇವತ್ತು ರಾಜ್ಯ ಇಡೀ ಸುತ್ತಾಡಿದ್ರು. ಇವತ್ತು ನೋಡಿ, ನೀವು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದ 24 ಗಂಟೆ ಒಳಗೆ ನಮ್ಮ ಮೀನುಗಾರರ ಸಾಲವನ್ನು ಮನ್ನಾ ಮಾಡಿದ್ರು. ನೇರವಾಗಿ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ 24 ಗಂಟೆಗಳಲ್ಲಿ ಮೀನುಗಾರರ ಸಾಲ ಮನ್ನಾ ಮಾಡಿದ್ರು. ಮತ್ತು ನಮ್ಮ ಕೇಂದ್ರದಿಂದ ಯಾವ ಒಂದು ರೈತರಿಗೆ 6,000 ರೂಪಾಯಿ ಧನ ಸಹಾಯ ಬರ್ತಿತ್ತು, ಅದು 4,000 ಸೇರಿ 10,000. ಈ ರೀತಿ ಕ್ರಾಂತಿಕಾರಿ ಹೆಜ್ಜೆಗಳನ್ನ ಸನ್ಮಾನ್ಯ ಯಡಿಯೂರಪ್ಪರು ಇಟ್ಟಿದ್ದಾರೆ. ಸಚಿವ ಸಂಪುಟ ಆಗಬೇಕಿತ್ತು ಅಂತ ಹೇಳೋದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು, ಆಗಬೇಕಿತ್ತು. ಬಟ್ ಅದಕ್ಕೆ ಆದಂತ ನೇರವಾಗಿ ಪ್ರಾಮಾಣಿಕವಾಗಿ ಹೇಳ್ತೇನೆ, ಪ್ರಾಮಾಣಿಕವಾಗಿ ಕಾರಣ ಯಾವುದು ಅಂತ ಕೇಳಿದ್ರೆ, ಅತಿಯಾದಂಥ ಮಳೆ ಆದಂಥ ಪರಿಸ್ಥಿತಿ ಬೆಳಗಾವಿ ಈ ಭಾಗದಲ್ಲಿ ಆದ. ಮತ್ತು ಸರ್, ನೀವೇ ಮಾಧ್ಯಮವೇ ಹೇಳ್ತಿದ್ರಿ, ಎಲ್ಲಿಯಾದ್ರೂ ಜೋರ್ ನೆರೆ ಬಂದು ಎಲ್ಲಿಯಾದ್ರೂ ನಾವು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಒಂದು ಸೈಡಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದನ್ನು ತೋರಿಸ್ತಿದ್ರಿ, ಇನ್ನೊಂದು ಸೈಡಲ್ಲಿ ನೆರೆ ತೋರಿಸ್ತಿದ್ರಿ. ಇಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಪ್ರಮಾಣ ವಚನ ಬೇಕಿತ್ತೇ ಎನ್ನುವಂತ ಪ್ರಶ್ನೆ ಬರ್ತಿತ್ತು. ಹಾಗಾಗಿ ಎಲ್ಲವೂ ತಿಳಿಯಾಗಲಿ ಅಂತ ಹೇಳುವಂಥದ್ದು ಇತ್ತು, ಪ್ರಾಮಾಣಿಕವಾಗಿ ಹೇಳ್ತೇನೆ ಇತ್ತು. ಇದೆಲ್ಲ ಆದ ನಂತರ ಈಗ ಒಂದು ಹಂತಕ್ಕೆ ಬಂದಿದೆ. ಇನ್ನಂತೂ 100ಕ್ಕೆ 100 ನಮ್ಮಲ್ಲಿ ಕಾಂಗ್ರೆಸ್ಸಿಗೆ ನಮಗೆ ವ್ಯತ್ಯಾಸ ಇದೆ ಸರ್. ನಮಗೆ ಚೀಟಿ ಕಳಿಸಿ ಯುವ ಮಿನಿಸ್ಟರ್ ಅಂತ ಹೇಳುವಂತ ಇಲ್ಲ. ನಮ್ಮಲ್ಲಿ ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಕೂತ್ಕೊಂಡು ನಮ್ಮ ಪಕ್ಷದ ಹಿರಿಯರು ಅದಕ್ಕೆ ಬೇಕಾದಂತಹ ಒಂದು ಕೋರ್ ಕಮಿಟಿ ಅಂತಿದೆ, ಅವ್ರು ಕೂತು ಒಂದು ನಿಶ್ಚಯ ಮಾಡ್ತಾರೆ. ಎಲ್ಲ ಒಂದು ನಿಶ್ಚಯ ಆದ ನಂತರ ಒಮ್ಮತದ ತೀರ್ಮಾನ ಆದ ನಂತರ ಒಂದು ಸಚಿವ ಸಂಪುಟ ಆಗುವಂಥದ್ದು ಒಂದು ನಮ್ಮ ಪಾರ್ಟಿಯಲ್ಲಿ ಇರತಕ್ಕಂಥ ಒಂದು ರೀತಿ ನಿಯಮಗಳು. ಸರ್, ಅವರು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಮಾತನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಮಂತ್ರಿಮಂಡಲದ ರಚನೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ತನ್ನದೇ ಆದ ರೀತಿಯಲ್ಲಿ ವಿಶೇಷ ಅಧಿಕಾರ ಇದ್ದೇ ಇರುತ್ತೆ. ಅಂದ್ರೆ ಅವರು ಏನ್ ಬೇಕೋ ಆ ನಿಟ್ಟಿನಲ್ಲಿ ಅವರು ಯೋಚನೆಗಳನ್ನ ಅಥವಾ ಯೋಜನೆಗಳನ್ನ ಮಾಡುವಂತ ಒಂದು ಅವಕಾಶಗಳು, ಅದೇ ರೀತಿಯಲ್ಲಿ ಒಂದು ತಾಕತ್ತು ಇದ್ದೇ ಇರುತ್ತೆ ಮುಖ್ಯಮಂತ್ರಿಗಳಿಗೆ. ಆ ಸಂದರ್ಭದಲ್ಲೂ ಕೂಡ ಈ ರೀತಿ ಹೈಕಮಾಂಡ್ ಅನ್ನ ಯೋಚನೆ ಮಾಡೋದು ಅಥವಾ ಯಾಚಿಸುವಂತದ್ದು ಸಂದರ್ಭ ಇದೆಯಲ್ಲ, ಇದು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿಯಲ್ಲಿ ಒಂದು ಸಂದರ್ಭವನ್ನು ಸೂಚಿಸುತ್ತೆ ಅಂತ? ಅಂದ್ರೆ ಮುಖ್ಯವಾಗಿ ನಾವು ಪೂರ್ತಿ ರಾಜಕೀಯವಾಗಿ ನೋಡದೇ ಇದ್ರು ಕೂಡ
ಒಂದು ರೀತಿಯಲ್ಲಿ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಯಲ್ಲಿ ಅದು ಪ್ರಧಾನಮಂತ್ರಿ ಇರಬಹುದು, ರಾಜ್ಯದ ಮುಖ್ಯಮಂತ್ರಿ ಇರಬಹುದು, ಅವರಿಗೊಂದು ವಿಶೇಷ ಅಧಿಕಾರ ಇದೆ. ಅಂದ್ರೆ ತನ್ನ ಸಚಿವ ಸಂಪುಟವನ್ನು ರೂಪಿಸಿಕೊಳ್ಳುವಂತ ಅಧಿಕಾರ ಇದೆ. ಆದ್ರೆ ಅದೇನಾಗತ್ತೆ ಕೇಳಿದ್ರೆ, ಥಿಯೋರಿಟಿಕಲ್ ನಾವು ಹೇಳ್ಬೋದು, ಆದ್ರೆ ಏನಾಗತ್ತೆ ಕೇಳಿದ್ರೆ ಕೆಲವು ಒತ್ತಡಗಳು ಅವ್ರ ಮೇಲೆ ಇರುತ್ತೆ. ಉದಾಹರಣೆಗೆ ಒಂದು ಪಕ್ಷದ ಹೈಕಮಾಂಡ್ ಸ್ಟ್ರಾಂಗ್ ಇರುವಾಗ, ಅಥವಾ ಒಬ್ಬ ಮುಖ್ಯಮಂತ್ರಿ ತನ್ನ ವರ್ಚಸ್ಸಿನಿಂದಲೇ ಅಧಿಕಾರ ಬಾರದೇ ಇದ್ದ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಲಾಬಿಗಳಲ್ಲಿ ವರ್ಕ್ ಮಾಡುತ್ತೆ. ಜಾತಿ ಇರ್ಬೋದು, ಅಥವಾ ಪ್ರಾದೇಶಿಕ ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಿರುತ್ತೆ, ಅವರ ಹಿಂದಿನ ಅವರ ಸದಸ್ಯರ ಅನುಭವಗಳು ಇರ್ಬೋದು, ಇದೆಲ್ಲವೂ ಕೂಡ ಪರಿಗಣಿಸಬೇಕಾಗತ್ತೆ. ಏಕಾಏಕಿಯಾಗಿ ನಾನು ಮುಖ್ಯಮಂತ್ರಿ ಅವನು ಇದಾಗ್ಲಿ ಹಂಚ್ಲಿಕ್ಕೆ ಆಗೋಲ್ಲ. ಆದ್ರೆ ಹೆಚ್ಚಿನ ಪಕ್ಷದಲ್ಲಿ ಒಂದು 60% ಆದರೂ ಒಬ್ಬ ಮುಖ್ಯಮಂತ್ರಿ ತನ್ನ ಒಂದು ಅಧಿಕಾರವನ್ನು ಚಲಾಯಿಸುವ ಸ್ಥಿತಿಯಲ್ಲಿ ಇರಬೇಕು. ಆದ್ರೆ ಈ ಬಾರಿ ಏನಾಗಿದೆ ಕೇಳಿದ್ರೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರಿಗೆ ಅಷ್ಟು ಇರಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ಕೂಡ ಅಮಿತ್ ಶಾ ನೋಡ್ಬೇಕಾಗತ್ತೆ, ಮೋದಿ ಅವರು ನೋಡ್ಬೇಕಾಗತ್ತೆ. 2-3 ದಿಲ್ಲಿಗೆ ಹೋದಾಗ ಕೂಡ ಪಟ್ಟಿಯನ್ನು ಹಿಡ್ಕೊಂಡು ಹೋದ್ರು. ಆ ಪಟ್ಟಿಯಲ್ಲಿ ಕೂಡ ಗೊಂದಲ ಬಂತು. ಆ ಇವರು ಕೊಟ್ಟ ಪಟ್ಟಿಯನ್ನು ಕೂಡ ಅವರು ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ. ಇವರದ್ದೇ ಆದ ಒಂದು ಲಾಬಿ ಇರಬಹುದು ಖಂಡಿತವಾಗಿ. ಯಾಕೆ ಕೇಳಿದ್ರೆ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆ ಕೇಳಿ ಇವರದ್ದೇ ಆದ ಒಂದು ಕೆಲವು ವ್ಯಕ್ತಿಗಳನ್ನು ನಾನು ಇಲ್ಲಿ ಮಂತ್ರಿಮಂಡಲಕ್ಕೆ ತಗೊಳ್ಬೇಕು ಅನ್ನೋದಕ್ಕೆ ಹೈಕಮಾಂಡ್ ಒಪ್ಪಿಗೆ ಇಲ್ಲದೆ ಇರಬಹುದು. ಅಥವಾ ನೀವು ಇದು ಹೇಳಿದಾಗೆ ಇಲ್ಲಿ ಕೂಡ 2-3 ಲಾಬಿಗಳು ವರ್ಕ್ ಮಾಡ್ತಾ ಇದೆ. ಅಥವಾ ಸಂತೋಷ್ ಅವರು ಈಗ ಪ್ರಧಾನ ಕಾರ್ಯದರ್ಶಿ ಆಗಿ ಎಲ್ಲಿದ್ದಾರೆ, ಅವರು RSS ಏನು ಹೇಳುತ್ತೆ ಅಂತ ತಗೊಳ್ಬೇಕಾಗತ್ತೆ. ಎಲ್ಲ ವರ್ತುಲದಲ್ಲಿ ಯಡಿಯೂರಪ್ಪನು ಸಿಕ್ಕಾಕೊಂಡಿದ್ದಾರೆ. ಇಲ್ಲದೇ ಇದ್ರೆ ಅವರು ಅವತ್ತು ಪ್ರಥಮ ದಿನದಲ್ಲಿ ಒಬ್ಬರೇ ಒಂದು ಮುಖ್ಯಮಂತ್ರಿ ಆಗಿ ಪ್ರತಿಜ್ಞೆ ಸ್ವೀಕಾರ ಮಾಡಬೇಕಾಗಿರಲಿಲ್ಲ. ಅಟ್ಲೀಸ್ಟ್ ಒಂದು 5-10 ಮೆಂಬರ್ಸ್ ಆದ್ರೂ ತಗೊಳ್ಬೋದಿತ್ತು. ಅಷ್ಟನ್ನೂ ಮಾಡಲಿಲ್ಲ. ಇನ್ನೊಂದು ಹೇಳ್ತೇನೆ, ಇವ್ರು ಹೇಳಿದ್ರು ನಮ್ಮಲ್ಲಿ ಕಾಂಗ್ರೆಸ್ನ ಸಂಸ್ಕೃತಿ ಅಲ್ಲ ಅಂತ ಹೇಳಿದ್ರು. ಇವತ್ತು ಏನಾಗಿದೆ ಕೇಳಿದ್ರೆ, ಯಡಿಯೂರಪ್ಪನವರು ಇವತ್ತು ಡೆಲ್ಲಿಯಿಂದ ಬಂದಿದ್ದಾರೆ, ಎಲ್ಲಿಗೆ ಬೆಂಗಳೂರಿಗೆ ಬಂದಿದ್ದಾರೆ. ಆದ್ರೆ ಏನ್ ಮಾಡಿದ್ದಾರೆ, ಅವರಿಗೆ ಕೂಡ ಒಂದು ಪಟ್ಟಿಯನ್ನು ಇವರ ಕೈಯಲ್ಲಿ ಕೊಡ್ಲಿಲ್ಲ. ನೋಡಿ, ಇವ್ರು ಹೇಳಿದ್ರು ನಾವು ಚೀಟಿ ಕೊಟ್ಟು ಮಾಡೋದಲ್ಲ ಅಂತ ಹೇಳಿದ್ರು. ಇವತ್ತು ಯಡಿಯೂರಪ್ಪನ ಕೈಗೆ ಅಮಿತ್ ಶಾ ಪಟ್ಟಿ ಕೊಡ್ಲಿಲ್ಲ. ನಾನು ಫಿನಿಶ್ ಮಾಡ್ಕೊಳ್ತೇನೆ. ಇವತ್ತು ಬಂದ ಸುದ್ದಿ ಪ್ರಕಾರ ಅಮಿತ್ ಶಾ ಅವರು ಆ ಪಟ್ಟಿಯನ್ನು ನಾಳೆ ಕಳಿಸಿ ಕೊಡ್ತಾರಂತೆ. ಅದ್ರ ಅರ್ಥ ಏನಾಯ್ತು, ಇವರ ಪಟ್ಟಿ ಕೈ ಸಿಕ್ಕಿ ಬಿಟ್ರೆ ಆ ಪಟ್ಟಿ ಇವತ್ತೇ ಲೀಕ್ ಆಗೋ ಸಾಧ್ಯತೆ ಇದೆ. ಎಲ್ಲೋ ಒಂದು ಗೌಪ್ಯತೆ ಕೇಂದ್ರದವರೇ ಯಡಿಯೂರಪ್ಪನ ಮೇಲೆ ಹಿಡ್ಕೊಂಡಿದ್ದಾರೆ. ಅದು ಯಾರನ್ನೂ ನಂಬದ ಸ್ಥಿತಿಯಲ್ಲಿ ಇವತ್ತು ಕೇಂದ್ರ ಮಂಡಳಿ ಇದೆ, ಬಿಜೆಪಿ ಇದೆ. ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿ ಇರಬಹುದು, ಯಾರಿಗೂ ಕೂಡ ಅವರು ಹೆಚ್ಚು ಬಾಯಿ ತರದ ಹಾಗೆ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಅದೇ ದಿನ ಬೆಳಿಗ್ಗೆ 10 ಗಂಟೆಗೆ ಅವರು ಶಾಸಕಾಂಗ ಸಭೆ ಕರೆದಿದ್ದಾರೆ. ಉದ್ದೇಶ ಏನು ಕೇಳಿದ್ರೆ, ಮೊದಲು ಇವ್ರು ಹೇಳಬೇಕಾಗತ್ತೆ, ಇದು ಸೆಂಟ್ರಲ್ ಕಮಿಟಿ ಮಾಡಿದಂತ ಒಂದು ಮಂತ್ರಿಮಂಡಲ, ಯಾರು ಬೇಜಾರು ಮಾಡ್ಕೊಳ್ಬಾರ್ದು. ಎಲ್ಲವೂ ಕೂಡ ಅಮಿತ್ ಶಾ ಮತ್ತು ಮೋದಿ ಮತ್ತು ಅಲ್ಲಿನ ರೆಡ್ಡಿ ಅವರು ಇದ್ದಾರೆ, ನಿಮ್ಮ ಬಿಜೆಪಿ ಅಧ್ಯಕ್ಷರ ಸಮಕ್ಷಮದಲ್ಲಿ ಆದಂತಹದ್ದು, ನನ್ನದೇನೂ ಇಲ್ಲ ಅನ್ನುವ ರೀತಿಯಲ್ಲಿ ಆ ಒಂದು ಶಾಸಕಾಂಗ ಸಭೆ ನಡೀತದೆ, ಮತ್ತೆ ಮಂತ್ರಿಮಂಡಲ ಹಂಚ್ತಾರೆ. ಆದ್ರೆ ಖಂಡಿತ ಹೇಳ್ತೇನೆ, ಎಲ್ಲೋ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ವೀಕ್ ಆದಾಗ ಇದೆಲ್ಲ ಆಗುವಂತ ಸ್ವಾಭಾವಿಕ. ಅದು ಬರೀ ಬಿಜೆಪಿ ಅಂತ ಅಲ್ಲ, ಕಾಂಗ್ರೆಸ್ನಲ್ಲೂ ಆಗಿದೆ, JDS ನಲ್ಲಿ ಇದೆ. JDS ನಲ್ಲಿ ಬಿಡಿ, ಅದನ್ನ ಹೇಳಲಿಕ್ಕಿಲ್ಲ, ಯಾಕೆ ಟೋಟಲ್ ಇಟ್ ಇಸ್ ಎ ರೀಜನಲ್ ಪಾರ್ಟಿ. ಆದ್ರೆ ಕಾಂಗ್ರೆಸ್ ನಲ್ಲಿ ಕೂಡ ಈ ಸಂಸ್ಕೃತಿ ಇತ್ತು. ಎಲ್ಲ ಒಂದ್ ಕಡೆ ಆ ಸಂಸ್ಕೃತಿ ಬಿಜೆಪಿಗೂ ಕೂಡ ಬರ್ತಾ ಇದೆಯಾ ಅನ್ನುವ ಒಂದು ನಂಬಿಕೆ ನನಗೆ ಬರ್ತಾ ಇದೆ ಇವತ್ತು. ಸರ್, ಅದೇ ರೀತಿಯಲ್ಲಿ ನೋಡೋದಾದ್ರೆ ಯಡಿಯೂರಪ್ಪನವರು ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ ಅನ್ನು ನೋಡ್ತಾ ಹೋದ್ರೆ, ಬಹುಶಃ ಯಡಿಯೂರಪ್ಪನವರಿಗೆ ಇಷ್ಟೊಂದು ಅನುಭವಗಳಿದ್ರು ಕೂಡ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ವೋ, ಅಥವಾ ಇವರ ಒಂದು ಅನುಭವವನ್ನ ಅತಿರೇಕವಾಗಿ ಯಡಿಯೂರಪ್ಪನವರು ಎಲ್ಲೋ ಒಂದು ಕಡೆಗಳಲ್ಲಿ ಬಳಸ್ಕೊಂಡಿದ್ದೆ ಇದಕ್ಕೆ ಕಾರಣವಾ ಅಂತ? ಸರ್, ಅಂತ ಯಾವುದೇ ವಾತಾವರಣ ಇಲ್ಲ. ನೋಡಿ, ಈ ವಿಶ್ಲೇಷಣೆಗಳು ನೀವು ಒಂದು ಹೇಳುವಂಥದ್ದು ಸರಿ, ಆದ್ರೆ ನಮ್ಮಲ್ಲೊಂದು ವ್ಯವಸ್ಥೆ ಇದೆ ಸರ್. ನಮ್ಮಲ್ಲೊಂದು ಅದರದ್ದೇ ಆದಂತ ಚೌಕಟ್ಟಿದೆ. ಆ ಚೌಕಟ್ಟಿನ ಮೀರಿ ನಡೆಯತಕ್ಕಂಥದ್ದು ಪಾರ್ಟಿ ಅಲ್ಲ. ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿದ್ರೆ ಏನು, ನಮ್ಮಲ್ಲಿ ಆದಂತ ಒಂದು ಶಿಸ್ತಿದೆ. ನಾವು ಅದಕ್ಕೆ ಶಿಸ್ತು ಅಂತ ಹೇಳ್ತೇವೆ. ಹೊರಗಿನ ಜಗತ್ತು ಅದು ಅತಿರೇಕ ಅಂತ ಹೇಳಿದ್ರೆ ಅದು, ನಮ್ಮಲ್ಲಿ ಒಂದು ಶಿಸ್ತಿದೆ. ಈ ರೀತಿ ಆಗ್ಬೇಕು, ಈ ರೀತಿ ಆಗ್ಬೇಕು ಅಂತ. ಮತ್ತೆ ಇವತ್ತು ಪಟ್ಟಿಯ ಬಗ್ಗೆ ನೀವು ಹೇಳಿದ್ರಿ, ಪಟ್ಟಿ ಈಗ ಮೊದಲೇ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ನೀವು ನಮ್ಮನ್ನು ಎಲ್ಲಿ ತನಕ ಹೇಳಿದ್ರೆ, ಕೇಂದ್ರದಲ್ಲಿ ಯಾರು ಲೋಕಸಭೆ ಸ್ಪೀಕರ್ ಅಂತ ಹೇಳುವಂಥದ್ದು 15 ನಿಮಿಷದ ಮೊದಲು ಇಡೀ ಜಗತ್ತಿಗೆ ಗೊತ್ತಾದದ್ದು. ಹಾಗಾಗಿ ಅದು ಒಂದು ಸೀಕ್ರೆಟ್ ಇಟ್ಕೊಳ್ತಕ್ಕಂಥದ್ದು ಮೋದಿ ಮತ್ತು ಅಮಿತ್ ಶಾ ಕಳೆದ ಒಂದು 2 ಟರ್ಮ್ನಲ್ಲಿ ಮಾಡಿರತಕ್ಕಂಥ ಒಂದು ವಿಶೇಷ. ಅದು ಯಾರಿಗೂ ರಾಷ್ಟ್ರಪತಿ ಇಂಥವ್ರು ಆಗ್ತಾರೆ ಅಂತ ಹೇಳುವಂಥದ್ದು ಗೊತ್ತಿರಲಿಲ್ಲ. ಹಾಗಾಗಿ ಅದೇ ರೀತಿ ನಮ್ಮ ಇವತ್ತು ಮಂತ್ರಿಮಂಡಲ ನೋಡಿ, ನೀವು ಹಾಗೆ ಹೇಳಿದ್ವಿ, ಅಧಿಕಾರ ಅಂದ್ರೆ ವಿವೇಚನಾಧಿಕಾರ ಅಂತ ಹೇಳ್ತೇವೆ ಮುಖ್ಯಮಂತ್ರಿಗೆ. ಮುಖ್ಯಮಂತ್ರಿ ತನ್ನದೇ ಆದಂತ ವಿವೇಚನಾಧಿಕಾರ ಇದೆ, ಮತ್ತು ಯಡಿಯೂರಪ್ಪರು ಅಂತ ಇದರಲ್ಲಿ ಸಮರ್ಥರು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. 100% ಯಡಿಯೂರಪ್ಪರು ಇದರಲ್ಲಿ ಅಂದ್ರೆ ಇದರ ಅರ್ಥ ಏನಂದ್ರೆ, ಎಲ್ಲರನ್ನ ವಿಶ್ವಾಸ ತಕೊಂಡು ಮುಂದುವರಿಸಬೇಕು ಅಂತ. ಇದಕ್ಕೆ ಇನ್ನೊಂದು ನಿಮಗೆ ಅರ್ಥ ಏನಂದ್ರೆ, ಹಿಂದೆ ನಾವು ಕೆಲವು ತಪ್ಪು ಮಾಡಿದೀವಲ್ಲ, ಅದು ಮತ್ತೆ ಪುನರಾವರ್ತನೆ ಆಗಬಾರದು ಅಂತ ಹೇಳುವಂತ ಕೇಂದ್ರದ ಒಂದು ದೊಡ್ಡ ಎಚ್ಚರಿಕೆ ಹೆಜ್ಜೆ. ಇದನ್ನು ಈ ರೀತಿ ನೀವು ಅರ್ಥ ತಗೊಳ್ಬೇಕಾಗ್ತದೆ. ಹಾಗಾಗಿ ಈ ಸರ್ತಿ ಎಲ್ಲ ಮಿನಿಸ್ಟರ್ಶಿಪ್ ಇರ್ಬೋದು, ಎಲ್ಲ ಸಚಿವ ಸಂಪುಟದ ಇಂಚುಗಳನ್ನ ಪಕ್ಷ ತೀರ್ಮಾನ ಮಾಡ್ತದೆ. ಯಾವ ರೀತಿ ಕೇಂದ್ರದಲ್ಲಿ ನೀವು ಸಚಿವ ಸಂಪುಟ ನೋಡ್ಲಿಲ್ವಾ, ಎಂತೆಂತ ಒಳ್ಳೆಯ ಜನರನ್ನ ಹೆಚ್ಚಿ ಅದು ಕೂಡ ಒರಿಸ್ಸಾದ ಒಬ್ರು ಸಂಸದರನ್ನ, ಸರ್ ಅವರ ಹೆಸರೇಗೆ, ಅವರು ನಿಮ್ಮ
ಬಹಳ ಒಳ್ಳೆಯ ಒಂದು ಸಂಸದರು, ಅವರನ್ನ ಹೆಕ್ಕಿ ಮೋದಿ ಸಚಿವ ಮತ್ತೊಂದು ಮೋದಿ ಅಂತ ಹೇಳ್ತಾರೆ. ಅಂತ ಒಬ್ಬ ಸಾಮಾನ್ಯರನ್ನ ಹೆಕ್ಕತಕ್ಕಂತ ಒಂದು ಆಲೋಚನೆ ಮತ್ತು ದೃಷ್ಟಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತ ಒಂದು ಹಿರಿಯ ನಾಯಕರಲ್ಲಿದೆ. ಅಂಥದ್ದೇ ಮಂಗಳವಾರ ರಾತ್ರಿ ನಾನು ಬರ್ತೇನೆ, ಸಚಿವ ಸಂಪುಟ ಆಗ್ಲಿ, ನೀವು ನೋಡ್ಲಿಕ್ಕಿದ್ದೀರಿ, ಕರ್ನಾಟಕ ರಾಜ್ಯದ ಜನತೆ ನೋಡ್ಲಿಕ್ಕಿದ್ದೀರಿ, 100ಕ್ಕೆ 100 ನೀವು ಆಶ್ಚರ್ಯ ಪಡ್ತಕ್ಕಂಥ ಕೆಲವರು ಮಿನಿಸ್ಟರ್ನ ತಗೊಳ್ಳಿಕ್ಕಿದ್ದಾರೆ, ಪ್ರಮಾಣ ವಚನ ತಗೊಳ್ಳಿಕ್ಕಿದ್ದಾರೆ. ಅಂದ್ರೆ ಅಂತ ವ್ಯವಸ್ಥೆ, ಪ್ರತಿಯೊಬ್ಬನ ಎಲಿಜಿಬಿಲಿಟಿ ಏನೇನಿದೆ, ಏನೇನು ಸಾಧನೆ ಇದೆ, ಸಾಮಾಜಿಕವಾಗಿ ಏನು ಕೆಲಸ ಮಾಡ್ತಾನೆ, ಪಕ್ಷಕ್ಕೆ ಏನು ಬಲ ಇದೆ, ಮತ್ತು ಆರ್ಥಿಕವಾಗಿ ಬಲ ಇರತಕ್ಕಂಥ ಬಡವರಿಗೆ ಕೆಲಸ ಮಾಡತಕ್ಕಂಥ ತುಡಿತ ಅವನಲ್ಲಿದೆಯಾ, ಇದೆಲ್ಲ ಲೆಕ್ಕಾಚಾರ ಪಾರ್ಟಿ ಮಾಡ್ತದೆ. ಎಲ್ಲ ಲೆಕ್ಕಾಚಾರದ ಮೇಲೆ ಸಚಿವ ಸಂಪುಟ ಮಾಡ್ತದೆ ಅಂತ ಹೇಳಿಕ್ಕೆ ನಾನು ಇನ್ನು ಒಂದು ಸ್ವಲ್ಪ ಸೇರಿಸ್ಲಿಕ್ಕೆ ಬಯಸ್ತೇನೆ. ಇವ್ರು ಹೇಳಿ ಸರಿ, ಒಪ್ಪಿಗೆ. ಆದ್ರೆ ಇನ್ನೊಂದು ತಗೊಳ್ತಾ ಇದ್ದಾರೆ. ಏನ್ ಕೇಳಿದ್ರೆ, ಯಡಿಯೂರಪ್ಪನ ಇರ್ಬೋದು, ಯಾರೇ ಕೊಟ್ಟ ಪಟ್ಟಿಯಲ್ಲಿ ಅವರ ಅರ್ಹತೆ ಜೊತೆಗೆ ಅವರಲ್ಲಿ ಏನಾದ್ರೂ ಮೇಲೆ ಎಲಿಗೇಷನ್ ಇದೆಯಾ ಅದನ್ನು ಕೂಡ ಪರಿಗಣಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಯಾಕೆ ಕೇಳಿದ್ರೆ, ಹಾಗಂತ ಎಲ್ಲರೂ ಕ್ಲೀನ್ ಇಲ್ಲ ಅಲ್ಲಿ. ಇವರಲ್ಲಿ 105 ಜನ ಕ್ಲೀನ್ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದ್ರೆ ಅವ್ರದ್ದು ಯಾರ್ದು ಟಾಪ್ ಇನ್ ದಿ ಪಾರ್ಟಿ, ಅವ್ರು ಹೌದು ಒಳ್ಳೆಯ ಕೆಲಸ ಕೊಟ್ಟಿದ್ದಾರೆ, ಅಂತವ್ರನ್ನ ಕೈ ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಅವ್ರನ್ನ ಎಲ್ಲಿ ಇಡಬೇಕು, ಯಾವ ಖಾತೆ ಕೊಡಬೇಕು ಅನ್ನುವ ಹೆಡ್ಡೇಕ್ ಹೈಕಮಾಂಡಿಗೂ ಇದೆ. ಯಡಿಯೂರಪ್ಪನವರು ತಗೊಂಡು ಹೋಗಿರ್ತಾರೆ, ಇವ್ರು ಬಿಟ್ಟರೆ ನಮ್ಮ ಪಕ್ಷ ಉಳಿಯೋಲ್ಲ, ಅಥವಾ ನಮ್ಗೆ ಇವ್ರ ಬೆಂಬಲ ಬೇಕು, ಅವ್ರು ಕರಪ್ಟ್ ಆಗಿರ್ಬೋದು ಅಥವಾ ಏನು ಎಲಿಗೇಷನ್ ಇರ್ಬೋದು, ಆದ್ರೆ ಅವ್ರು ಬಿಡದು ಅವ್ರು ತಗೊಳ್ಬೇಕಾದ ಅನಿವಾರ್ಯತೆ ಕೂಡ ಇದೆ ಅನ್ನೋದನ್ನು ಎಲ್ಲ ಒಂದು ರೀತಿ ಅಮಿತ್ ಶಾ ಅವರವರಿಗೆ ಅಥವಾ ಮೋದಿ ಅವರಿಗೆ ಇವರು ಕನ್ವಿನ್ಸ್ ಮಾಡಬೇಕಾಗತ್ತೆ. ಆ ಒಂದು ಗೊಂದಲತೆ ಇದೆ. ಹಾಗಂತ ಹೇಳಿದ್ರೆ ಇಲ್ಲಿ ಸಂತೋಷ್ ಅವರು ಕೂಡ ಇನ್ನೊಂದು ಪಟ್ಟಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಯಾಕೆ 2 ಪಟ್ಟಿಗಳಿದೆ, ಅಲ್ಲಿ ಒಂದೇ ಪಟ್ಟಿ ಇದ್ರೆ ಯಾವತ್ತೂ ಬರ್ತಿತ್ತು. ಇದು 2 ಪಟ್ಟಿಯಲ್ಲಿ ಆಯ್ಕೆ ಮಾಡಬೇಕಾದಂತ ಒಂದು ಅವಕಾಶ ಇವತ್ತು ಹೈಕಮಾಂಡ್ ಬಂದಿದೆ. ಆ ದೃಷ್ಟಿಯಿಂದ ಸ್ವಲ್ಪ ಡ್ರ್ಯಾಗ್ ಆಗಿದೆ ಅಂತ ಅನ್ಸುತ್ತೆ. ಅಷ್ಟು ಸುಲಭ ಅಲ್ಲ. ರಾಘವೇಂದ್ರ ಕಿಡಿ ಅವರು ಹೇಳಿದಾಗ ಸುಲಭ ಅಲ್ಲ. ಯಾಕೆ ಕೇಳಿದ್ರೆ ಇದು ಒಂದು ಜಸ್ಟ್ ನಾಮಿನೇಟ್ ಮಾಡ್ತಾರೆ. ಯಾಕೆ ಕೇಳಿದ್ರೆ ಇದು ಅದಕ್ಕೆ ಬಂದಿದ್ದೆ, ಯಡಿಯೂರಪ್ಪನ ಅಧಿಕಾರ ಬಂದಿದ್ದೇ ಒಂದು ಹೊಸ ಒಂದು ಮ್ಯಾಜಿಕ್ ಅದು. ಯಾಕೆ ಕೇಳಿದ್ರೆ ಆ ಮರ್ಯಾದೆಯನ್ನು ಗೌರವವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ರೆ ಪುನಃ ಅವರಿಗೆ ಇವರಿಗೆ ಏನು ವ್ಯತ್ಯಾಸ ಅಲ್ಲ. ಮೊನ್ನೆ ಅಪವಿತ್ರ ಮೈತ್ರಿ ಅಂತ ಹೇಳಿ ಸರ್ಕಾರ ಬಿದ್ದೋಯ್ತು, ಇನ್ನೊಂದು ಸರ್ಕಾರ ಒಂದು ಕ್ಷಣಾರ್ಧದಲ್ಲಿ ಬಿದ್ದು ಹೋದ್ರೆ ಅದಕ್ಕಿಂತ ದೊಡ್ಡ ಶೇಮ್ ಬಿಜೆಪಿ ಇನ್ನೊಂದಿಲ್ಲ. ಅದೆಲ್ಲವನ್ನೂ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಮಂತ್ರಿ ರಚನೆ ಮಾಡಬೇಕಾಗತ್ತೆ. ಇದಾಗಲೇ ಅನರ್ಹತೆ ಹೊಂದಿದವರಿದ್ದಾರೆ, ಅವರಿಗೂ ಸೀಟ್ ಕಾದಿರಿಸಬೇಕು, ಅವ್ರಿಗೆ ಯಾವ ಮಂತ್ರಿಯನ್ನು ಇಡ್ತೀರಿ, ಇದೆಲ್ಲ ದೊಡ್ಡ ಲೆಕ್ಕಾಚಾರ ಇದೆ, ಸುಲಭ ಅಲ್ಲ. ಯಾಕೆ ದೊಡ್ಡ ಲೆಕ್ಕಾಚಾರ ಇರುವ ಕಾರಣ ಇವರಿಗೆ 15 ದಿನ ತಗೊಳ್ಬೇಕಾಯ್ತು. ಬಿಟ್ರೆ ಯಾವುದೇ ಅತಿವೃಷ್ಟಿಯೂ ಅಲ್ಲ, ಅನಾವೃಷ್ಟಿಯೂ ಅಲ್ಲ ಅಂತ ನನ್ನ ಸ್ಪಷ್ಟ ಇದು. ಸರ್, ಒಂದು ಮಾತು ಹೇಳ್ತೇನೆ, ನೀವು ಮಧ್ಯದಲ್ಲಿ ಹೇಳಿದಕ್ಕೆ. ನಾನು ಕೂಡ 2 ನಾಯಕರಡಿ ಸಣ್ಣ ಕಾರ್ಯಕರ್ತನಾಗಿ ಕೆಲಸ ಮಾಡಿದವ. ಸಂತೋಷ್ ಜಿ ಇರ್ಬೋದು, ಯಡಿಯೂರಪ್ಪ ಜಿ ಇರ್ಬೋದು, ಅವರಿಬ್ರು ಕ್ರಾಶ್ ಅಣ್ಣ ತಮ್ಮನಂತೆ ಕೆಲಸ ಮಾಡತಕ್ಕಂಥ ಜೋಡು ನಮ್ದು. ಬಹಳ ಯಶಸ್ವಿ ನಾಯಕರು ಅವರು. ಹಾಗಾಗಿ ಇವರಲ್ಲಿ ಒಂದು ಪಟ್ಟಿ, ಅವರಲ್ಲಿ ಒಂದು ಪಟ್ಟಿ, ಇದು ಮಾಧ್ಯಮದ ವಿಚಾರ ಬಿಟ್ರೆ ಅಲ್ಲ, ನಮ್ಮಲ್ಲಿ ಆಂತರಿಕವಾಗಿ ಇರುವಂತದ್ದು. ಇಬ್ಬರು ಕೂತು ಚರ್ಚೆ ಮಾಡಿ ಒಂದು ನಿಶ್ಚಯ ಮಾಡ್ತಾರೆ. ಸರಿ, ಕೂಡ ಯಡಿಯೂರಪ್ಪನವರಿಗಿಂತ BL ಸಂತೋಷ್ ಅವರು ಹೆಚ್ಚಿನ ಒಂದು ಅಧಿಕಾರವನ್ನು ಪಡೆದ, ಅಂದ್ರೆ ಮೇಲುಗೈಯನ್ನ ಸಾಧಿಸುತ್ತಲೇ ಬರ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಿಂದ ಹಿಡಿದು ಇಲ್ಲಿಯ ತನಕ ಕೂಡ ಯಡಿಯೂರಪ್ಪನವರ ಮಾತುಗಿಂತ ಅಲ್ಲಿ BL ಸಂತೋಷ್ ಅವರ ಸರ್ ನೋಡಿ ಸರ್, BL ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ. ರಾಜ್ಯದ ಬಗ್ಗೆ ಅವರಿಗೆ ಬಹಳ ಕಳಕಳಿ ಇದೆ. ಅವರು ಮತ್ತು ಯಡಿಯೂರಪ್ಪರು ಎಲ್ಲವನ್ನ ಚಿಂತನೆ ನೋಡಿ, ಯಡಿಯೂರಪ್ಪರ ಚಿಂತನೆ ದೃಷ್ಟಿ ಒಂದಾದ್ರೆ ಸಂತೋಷ್ ಜಿ ಅವರ ಒಂದು ದೃಷ್ಟಿ ಇದೆ. ಆ ಎರಡೂ ದೃಷ್ಟಿ ಒಟ್ಟು ಮಾಡಿ ಒಂದು ತೀರ್ಮಾನ ಮಾಡ್ತಾರೆ ಈಗ ಕೇಂದ್ರ. ಅಂದ್ರೆ ಇಬ್ರು ಒಬ್ರು ಪಾರ್ಟಿಯನ್ನು ಹೇಗೆ, ಪಕ್ಷಕ್ಕೆ ಹೇಗೆ ಅಂತ ಹೇಳುವಂತ ಎಲ್ಲ ನಿಶ್ಚಯ ಮಾಡ್ತಾರೆ. ಅದು ಎರಡೂ ದೃಷ್ಟಿ ಒಟ್ಟು ಮಾಡಿ ಒಂದು ಕರೆಕ್ಟ್. ಒಪ್ಕೊಳ್ತಾರೆ. ಯಾಕೆ ಹೇಳಿದ್ರೆ ಅವರು 2 ದೃಷ್ಟಿ ಅಂತ ಒಪ್ಕೊಂಡ್ರು. 2 ದೃಷ್ಟಿಯನ್ನು ಒಂದು ದೃಷ್ಟಿ ಅಲ್ಲ ಅಮಿತ್ ಶಾ. ಯಾಕೆ ಹೇಳಿದ್ರೆ ಅವ್ರು ಒಪ್ಕೊಂಡ್ರು 2 ದೃಷ್ಟಿ ಇದೆ, ಆ 2 ದೃಷ್ಟಿಯನ್ನು ಒಂದು ದೃಷ್ಟಿ ಮಾಡ್ಬೇಕಾದ್ರೆ ಅಮಿತ್ ಶಾ. ಯಾಕೆ ಅಮಿತ್ ಶಾ ಹೇಳಿದ್ಮೇಲೆ ಮತ್ತೆ ಯಾವುದೂ ಇಲ್ಲ, ಮತ್ತೆ ನೋ ಆರ್ಗ್ಯುಮೆಂಟ್ ಅಟ್ ಆಲ್. ಅದು ಖಂಡಿತವಾಗಿ ಆಗ್ಲೇಬೇಕಾಗ ಸಾಮೂಹಿಕವಾಗಿ ತೀರ್ಮಾನ ಮಾಡ್ತಾರೆ. ಖಂಡಿತ. ರಾಘವೇಂದ್ರ ಕಿಣಿ ಅವರ ಹತ್ರ ಏನಂತಂದ್ರೆ, ನೀವು ಅವಾಗಲೇ ಹೇಳಿದ್ರು ಹಲವಾರು ತಪ್ಪುಗಳನ್ನ ಹಿಂದೆ ಮಾಡಿತ್ತು, ಕೆಲವು ತಪ್ಪುಗಳನ್ನ ಮಾಡಿತ್ತು ಬಿಜೆಪಿ ನಾನು ಅಂತ ಹೇಳಿದ್ದೇನೆ. ಖಂಡಿತ ಹೇಳಿದ್ರಿ. ಹಾಗೆ ನೋಡ್ತಾ ಹೋದ್ರೆ ಅದು ಅವರಿಂದ ಕೂಡ ತಪ್ಪುಗಳಾಗಿತ್ತು. ಆ ನಿಟ್ಟಿನಲ್ಲಿ ಕೆಲವು ವರ್ಷಗಳ ಹಿಂದೆ ನೋಡ್ತಾ ಹೋದ್ರೆ ತಪ್ಪುಗಳಾಗಿತ್ತು. ಆದ್ರೆ ಬಿಜೆಪಿಯ ಹೈಕಮಾಂಡ್ ಯೋಚನೆಯನ್ನ ಮಾಡ್ಬೇಕಾಗಿತ್ತ ಅಂತ ಬಹುಶಃ ಈ ಬಾರಿ. ಆದ್ರೆ 78 ವರ್ಷ ಆಗಿದೆ ಯಡಿಯೂರಪ್ಪನವರಿಗೆ, ವಯಸ್ಸು ಕೂಡ ಆಯ್ತು, ಹಿರಿಯರು ಕೂಡ ಆದ್ರು. ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಒಂದು ಕಡೆ ಕೂರಿಸಿ ಇನ್ನೊಬ್ರು ಯಾರೋ ಪ್ರಭಾವಿ ನಾಯಕರನ್ನ CM ಮಾಡಬಹುದಾಗಿತ್ತೇನೋ ಸರ್, ಪ್ರಶ್ನೆ ಇಲ್ಲ ಸರ್. ಅವಾಗ ಸರ್, ಯಡಿಯೂರಪ್ಪರನ್ನೇ ಇಟ್ಕೊಂಡು ಸರ್ ತಾವು ಅರ್ಥ ಮಾಡ್ಕೊಳ್ಬೇಕು. ಯಡಿಯೂರಪ್ಪನ ಇಟ್ಕೊಂಡೇ ನಾವು ಮುಂದಿನ 2018 ಲೋಕಸಭೆ ವಿಧಾನಸಭೆ ಚುನಾವಣೆ ಎದುರಿಸಿದ್ದು. ಹಾಗಾಗಿ 100ಕ್ಕೆ 100 ಅವರನ್ನೇ ನಾವು
ನಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಫೋಕಸ್ ಮಾಡಿರುವಂಥದ್ದು. 100ಕ್ಕೆ 100 ಇವತ್ತು ಇಡೀ ಕರ್ನಾಟಕದ ಜನತೆ ಒಪ್ಪುವಂಥದ್ದು ಈಸ್ ಎ ಮಾಸ್ ಲೀಡರ್. ಅವ್ರು ಅಲ್ಲಿ ಹೋದಂಥ ಸ್ಥಳದಲ್ಲಿ ನೀವು ಜನರ ಒಂದು ಆಕ್ರೋಶ ಮತ್ತು ಜನರು ಅವರನ್ನು ಬಡತಕ್ಕಂಥ ಪ್ರೀತಿ ನೋಡಿದ್ರೆ ಖಂಡಿತ ಗೊತ್ತು. ಹಾಗಾಗಿ ಯಡಿಯೂರಪ್ಪರೇ ನಮ್ಮ ಮುಂದಿನ ಮುಖ್ಯಮಂತ್ರಿಗಳು ಅಂತ ಹೇಳಿ ನಾವು ಮೊನ್ನೆ ಚುನಾವಣೆಯಲ್ಲಿ ಹೇಳಿದ್ದೇವೆ. ಹಾಗಾಗಿ ಅಲ್ಲಿ ಪ್ರಶ್ನೆ ಬರುವುದಿಲ್ಲ, ಇದು ಯಾವುದು ಪ್ರಶ್ನೆ ಬರುವುದಿಲ್ಲ. ಯಡಿಯೂರಪ್ಪರೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿ ನಾವು ಘೋಷಣೆ ಸಹ ಮಾಡಿದ್ದೇವೆ. ಅದೇ ಪ್ರಕಾರವಾಗಿ ಪಾರ್ಟಿ ತನ್ನ ನಿಲುವನ್ನು ತೋರಿಸಿದೆ, ಅದೇ ಪ್ರಕಾರವಾಗಿ ನಡೀತಾ ಇದೆ. ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡಿ ಚಿಂತನೆ ಕೂಡ ಪಾರ್ಟಿ ಈಗಲೂ ಮಾಡಲಿಲ್ಲ, ಮುಂದೆಯೂ ಮಾಡುವುದಿಲ್ಲ, ಅದಂತೂ ಶತಸಿದ್ಧ. ಸರ್, ಒಂದು ಪ್ರಶ್ನೆ ಏನು ಅಂತಂದ್ರೆ, ಯಡಿಯೂರಪ್ಪನವರನ್ನ ನೋಡ್ತಾ ಹೋದ್ರೆ ಈಗ ಕಳೆದ ಒಂದು 3-4 ವರ್ಷಗಳಿಂದ ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ ಮೋದಿ ಅವರ ಹವಾ ಜಾಸ್ತಿ, ಮೋದಿ ಅವರ ಹವಾದಿಂದ ಗೆದ್ದಿರ್ತಕ್ಕಂಥದ್ದು ಜಾಸ್ತಿ ಇದೆಯೋ ಅಥವಾ ಯಡಿಯೂರಪ್ಪನವರ ಹವಾದಿಂದ ಗೆದ್ದಿರ್ತಕ್ಕಂಥದ್ದು ಜಾಸ್ತಿ ಇದೆಯಾ ಅಂತ? ಖಂಡಿತವಾಗಿ ಹೇಳ್ತೇನೆ. ಆವಾಗ ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಕೆಜೆಪಿ ಹೋಗಿ ಕೆಜೆಪಿಯಿಂದ ಬಿಜೆಪಿ ಬಂದರು. ಆ ಹಂತದಲ್ಲಿ ಯಡಿಯೂರಪ್ಪನವರ ಆ ಒಂದು ಮಾಸ್ ಇದೆ, ಅದನ್ನ ಒಪ್ಕೊಳ್ತೇನೆ. ಆದರೆ ಇಡೀ ವೋಟರ್ಸ್ಗೆ ಇರ್ಬೋದು, ಬಿಜೆಪಿಯ ಸರ್ವ ಕಾರ್ಯಕರ್ತರಿಗಿರ್ಬೋದು, ಆ ಒಂದು ವಿಶ್ವಾಸ ಇತ್ತಲ್ಲ, ಅದು ಕಳ್ಕೊಂಡಿದ್ರು ಯಾರು ಯಡಿಯೂರಪ್ಪನವರು. ಆದರೆ ಯಡಿಯೂರಪ್ಪನವರು ಇವ್ರು ಹೇಳಿದಾಗೆ ಹೊರಗಿಟ್ಟು ಇವರು ಪಕ್ಷ ಕಟ್ಟಲಿಕ್ಕೂ ಆಗೋಲ್ಲ, ಸರ್ಕಾರ ಕಟ್ಟಲಿಕ್ಕೂ ಆಗೋಲ್ಲ. ಯಾಕೆ ಕೇಳಿದ್ರೆ ಹಿಂದೆ ಪಾಠ ಇದೆ, ಯಡಿಯೂರಪ್ಪನವರಿಗೆ ಇವರಿಗೆ ಪಾಠ ಕಲಿಸಿದ ಉದಾಹರಣೆಗಳು ಇದೆ. ಆದ ಕಾರಣ ಯಡಿಯೂರಪ್ಪನವರು ಮುಂದೆ ಇಡಲೇಬೇಕಾಗತ್ತೆ. ಒಂದು ಜಾತಿಯ ಡಾಮಿನೇಟ್ ಲೀಡರ್ ಹೌದು, ಅಥವಾ ಒಂದು ತಾಕತ್ತು. ಮೊನ್ನೆ ನಾವು ನೆರೆ ಪರಿಹಾರದ ಇದರಲ್ಲಿ ಕೂಡ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಖಂಡಿತವಾಗಿ ಅಪ್ರಿಸಿಯೇಟ್ ಮಾಡಲೇಬೇಕಾಗತ್ತೆ. ಒಬ್ಬ ಏಕಾಂಗಿಯಾಗಿ ಅವರು ಹೋರಾಟ ಮಾಡಿ ಎಲ್ಲ ಜಿಲ್ಲೆಗಳು ಸಂದರ್ಶನ ಮಾಡಿ ಯಾರಿಗೆ ಪರಿಹಾರ ಅದೆಲ್ಲ ಮಾಡಿದ್ದಾರೆ, ಅದ್ರ ಬಗ್ಗೆ ನೋ ಡೌಟ್ ಇನ್ ದಟ್. ಆದ್ರೆ ಎಲ್ಲೋ ಒಂದು ರೀತಿ ನೋಡುವಾಗ, ಇತ್ತೀಚಿನ ವರ್ಷಗಳಲ್ಲಿ ನೋಡುವಾಗ, ನಿಮ್ಮ 2018 ಚುನಾವಣೆ ಇರಬಹುದು, ಅದೆಲ್ಲವೂ ಕೂಡ ಇಲ್ಲಿ ಮೋದಿ ಇಫೆಕ್ಟೇ ಜಾಸ್ತಿ ಕಾಣ್ತಾ ಇದೆ. ಸಮೀಕ್ಷೆ ಇರ್ಬೋದು, ಯಾವುದೇ ಇರ್ಬೋದು. ಇವನ್ ಯಡಿಯೂರಪ್ಪನವರಿಗೂ ಕೂಡ ಅವ್ರ ಧೈರ್ಯ ಇರಲಿಲ್ಲ. ಮೋದಿ ನಂಬಿಕೊಂಡೇ ಅವರು ಚುನಾವಣೆ ಮಾಡಿದ್ ಬಿಟ್ರೆ ಯಡಿಯೂರಪ್ಪನ ಅವರ ವರ್ಚಸ್ಸು ಅಲ್ಲಿ ಇರಲಿಲ್ಲ. ಬಿಜೆಪಿಗೆ ವರ್ಚಸ್ಸು ಇರಲಿಲ್ಲ, ಇನ್ನು ಯಡಿಯೂರಪ್ಪನಲ್ಲಿ ಬರುತ್ತೆ. ಅಂದ್ರೆ ಮೋದಿ ಫ್ಯಾಕ್ಟರ್ ಏನಿದೆ, ಅದರಿಂದಾಗಿ ಬಿಜೆಪಿ ಅವರು 104-105 ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದು ಸರ್ವ ಶತಸಿದ್ಧ ಮಾತು. ಅದು ಖಂಡಿತವಾಗಿ. ಇನ್ನೊಂದು ಪ್ರಶ್ನೆ ಕೂಡ ನಿಮ್ಮ ಹತ್ರ ಕೇಳಬೇಕು. 78 ವರ್ಷ ಆಗಿದೆ, ಅವರಿಗೆ ಕೇಳಿದಾಗೆ ನಾನು ನಿಮ್ಮ ಹತ್ರ ಕೇಳ್ತೇನೆ. 78 ವರ್ಷಗಳಾಗಿದೆ, ಬಿಜೆಪಿ ಇದೊಂದು ನಿಯಮ ಕೂಡ ಇದೆ, ಇಂತಿಷ್ಟು ವರ್ಷದ ನಂತರ ಅಧಿಕಾರಕ್ಕೆ ಸಮರ್ಥರಲ್ಲ ಅಂತಕ್ಕಂಥದ್ದು, ಅಥವಾ ಅವರನ್ನ ಹಿರಿಯರು ಅಂತ ಕೂರಿಸಿ ಅವರಿಂದ ಸಾಕಷ್ಟು ಅವಕಾಶಗಳನ್ನ ಪಡೆದು ಅಂತಂದ್ರೆ ಪ್ಲಾನ್ಗಳನ್ನೆಲ್ಲ ಪಡೆದು ಅಧಿಕಾರವನ್ನ ನಡೆಸುವಂತದ್ದಾಗಿರ್ಬೋದು. ಇಂಥ ಒಂದು ಪ್ಲಾನ್ಗಳು ಬಿಜೆಪಿಯಲ್ಲಿ ಇದೆ, ಇಂಥ ಒಂದು ನಿರ್ಧಾರಗಳು ಕೂಡ ಬಿಜೆಪಿಯಲ್ಲಿ ಇದೆ. ಅಂತ ಸಂದರ್ಭದಲ್ಲಿ ಯಾಕೆ ಕರ್ನಾಟಕದ ವಿಚಾರದಲ್ಲಿ ಆ ನಿಯಮವನ್ನ ಮುರಿದ್ರು ಅಂತ? ಅಂದ್ರೆ ಮುಖ್ಯವಾಗಿ ಯಾಕೆ ಕೇಳಿದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಯಡಿಯೂರಪ್ಪರನ್ನು ಬಿಟ್ಟು ಪಕ್ಷವನ್ನು ಕಟ್ಟಲಿಕ್ಕೆ ಕಷ್ಟ ಉಂಟು. ಮಾತ್ರ ಅಲ್ಲ, ಇದೊಂದು ಟರ್ಮ್ ಹೇಳ್ತೇನೆ. ಯಾಕೆ ಕೇಳಿದ್ರೆ, ಮೊನ್ನೆ 104 ಬಂದಾಗ 2018 ಚುನಾವಣೆ ಅವರ ಲೀಡರ್ಶಿಪ್ನಲ್ಲೇ ಬಂತು. ನಾನು ಹೇಳ್ತೇನೆ, ವೋಟ್ ಹಾಕಿದ್ ಬೇರೆ, ಬಟ್ ಯಡಿಯೂರಪ್ಪನ ಲೀಡರ್ಶಿಪ್ನಲ್ಲಿ ಬಂದಾಗ ಈ ಒಂದು ವರ್ಷ 2 ತಿಂಗಳ ನಂತರ ಬಂದ ಸರ್ಕಾರದಲ್ಲಿ ಯಡಿಯೂರಪ್ಪನವರೇ ಮುಂದುವರಬೇಕಿತ್ತು. ಯಾಕೆ ಕೇಳಿದ್ರೆ, ಅಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಅಧಪತನಗೊಳಿಸ್ಲಿಕ್ಕೂ ಕೂಡ ಇವರ ಬಲ ಇತ್ತು, ಹೋರಾಟ ಇತ್ತು ಅಲ್ವಾ. ಆತರ ಅದಕ್ಕಿಂತ ಮೊದಲೇ 3-6 ದಿನ ಒಂದು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕೂಡ ಯಡಿಯೂರಪ್ಪನವರು ಇದ್ರು. ಅವ್ರು ಏನ್ ಮಾಡಿದ್ರೆ ಕೇಳಿದ್ರೆ, ಯಡಿಯೂರಪ್ಪನವರು ಇನ್ನೊಂದು ಟರ್ಮಿಗೆ ಬರ್ತಾರಂತ ನಂಬಿಕೆ ಇಲ್ಲ. ಯಾಕೆ ಕೇಳಿದ್ರೆ, ಇದೊಂದು ಲಾಸ್ಟ್ ಚಾನ್ಸ್ ಏನಿದೆ, ಯಡಿಯೂರಪ್ಪನ ಕೊಡ್ಲೇಬೇಕಾಗತ್ತೆ. ಆ ದೃಷ್ಟಿಯಿಂದ ಯಡಿಯೂರಪ್ಪನವರು ಅವರು ತೃಪ್ತಿಪಡಿಸಿದ್ದಾರೆ. ಇದು ಯಡಿಯೂರಪ್ಪನವರಿಗೆ ಗೊತ್ತುಂಟು. ನೆಕ್ಸ್ಟ್ ಈಗ ಆಗುವಂತಹದ್ದು ಆಫ್ಟರ್ 3.5 ವರ್ಷ ನಂತರ ಪುನಃ ಚುನಾವಣೆ ಹೋಗ್ತಾರಲ್ಲ, ಆ ನಂತರದಲ್ಲಿ ಯಡಿಯೂರಪ್ಪನ ಮುಂದಾಳತನ ಹಾಕೋದಿಲ್ಲ. ಇವರೇನ್ ಮಾಡ್ತಾರೆ, ಈಗ ರಾಜ್ಯಾಧ್ಯಕ್ಷರನ್ನು ಸಮರ್ಥವಾದ ರಾಜ್ಯಾಧ್ಯಕ್ಷ ನೇಮಿಸ್ತಾರೆ. ಮತ್ತೆ ಅವರು ಯಾರನ್ನು ನಾವು ಚೀಫ್ ಮಿನಿಸ್ಟರ್ ಮಾಡಬೇಕನ್ನೋದ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದ ಬಿಟ್ರೆ ಪುನಃ ಯಡಿಯೂರಪ್ಪನ ತರುವಂತ ಸಾಧ್ಯತೆ ತುಂಬಾ ಕಡಿಮೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಇಲ್ಲ, ಇದು ಅನಿವಾರ್ಯ. ಈಗ ಯಡಿಯೂರಪ್ಪನ ಬಿಟ್ಟರೆ ಸಾಧ್ಯನೇ ಇಲ್ಲ. ಯಾಕೆ ಕೇಳಿದ್ರೆ, ಯಡಿಯೂರಪ್ಪನವರಿಗೆ ಆಸೆ ಇತ್ತು, ಇರ್ಬೇಕು, ಸ್ವಾಭಾವಿಕ. ನಾನು ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೆ ಇರುವಂತಹದ್ದು. ಯಾಕೆ ಅಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದವರು ಇನ್ನು ಕೊನೆ ಒಂದು ಟರ್ಮ್ ಆಗಿ ತನ್ನ ಸಾಧನೆಯನ್ನು ತೋರಿಸಬೇಕು, ಅದು ಮಾಡಬಹುದು. ಆದ್ರೆ ಮತ್ತೆ ಅವರು ನೆಕ್ಸ್ಟ್ ಎಲೆಕ್ಷನ್ ಬರ್ತದಲ್ಲ, ಅದು 2022 ಏನು ಬರ್ತದಲ್ಲ, ಅದರಲ್ಲಿ ಖಂಡಿತವಾಗಿ ಯಡಿಯೂರಪ್ಪನವರನ್ನು ಚೀಫ್ ಮಿನಿಸ್ಟರ್ ಅಂತ ಬಿಂಬಿಸ್ಲಿಕ್ಕೆ ಹೋಗಲ್ಲ. ಅದು ಯಡಿಯೂರಪ್ಪನವರಿಗೆ ಗೊತ್ತುಂಟು, ಖಂಡಿತವಾಗಿ. ಎಸ್, ಈಗ ಬರ್ತೇನೆ. ಕುಮಾರಸ್ವಾಮಿ ಅವರ ಒಂದು ಅಧಿಕಾರ ಇದ್ದಾಗ ವರ್ಗಾವಣೆ ದಂಧೆಯನ್ನ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಆರೋಪಗಳನ್ನ ಬಿಜೆಪಿ ಮಾಡ್ತಾ ಇತ್ತು. ಆದ್ರೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ನಂತರ ಶಿವಮೊಗ್ಗದ ಬಗ್ಗೆ ಅವ್ರದೇ ಒಂದು ಜಿಲ್ಲೆಯಲ್ಲಿ ಮಾತಾಡ್ತಾ ಹೋದಾಗೆ ಅಲ್ಲಿ ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿ ಅವರು ವರ್ಗಾವಣೆಗೊಂಡ್ರು. ಅದೇ ರೀತಿಯಲ್ಲಿ ಅಶ್ವಿನಿ ಅಂತಕ್ಕಂಥ ಒಬ್ಬರು ಅಧಿಕಾರಿಗಳು, ಒಳ್ಳೆ ರೀತಿಯ ದಕ್ಷ ಅಧಿಕಾರಿಗಳು ವರ್ಗಾವಣೆಗೊಂಡ್ರು. ಯಾಕೆ ಸರ್? ಹಾಗಾದ್ರೆ ಯಾಕೆ ಇವರು ಬಂದ ನಂತರ ವರ್ಗಾವಣೆ ದಂಧೆಗಳು ಮತ್ತೆ ಶುರುವಾಯ್ತಾ ಅಂತ? ಇವರಿಂದನೂ ಶುರುವಾಯ್ತಾ, ಇವ್ರ ಸರ್ಕಾರದಿಂದಲೂ ಶುರುವಾಯ್ತಾ ಅಂತ? ಸರ್, ವರ್ಗಾವಣೆ ಮತ್ತು ವರ್ಗಾವಣೆ ದಂಧೆಗೆ 2 ವ್ಯತ್ಯಾಸ ಇದೆ. ವರ್ಗಾವಣೆ ಅಂದ್ರೆ ಕಾಮನ್ ಆಗಿ ಟ್ರಾನ್ಸ್ಫರ್ ಆಗುವಂಥದ್ದು. ದಂಧೆ ಅಂತ ಹೇಳಿದ್ರೆ ಗುಂಪಾಗಿ ವರ್ಗಾವಣೆ ಮಾಡುವಂಥದ್ದು. ಅದರಲ್ಲಿ ನಿಸ್ಸೀಮರು ಯಾರು ಅಂತ ಕೇಳಿದ್ರೆ ಇಡೀ ಕರ್ನಾಟಕದ ಜನತೆ ಗೊತ್ತಿರುವಂಥದ್ದು ರೇವಣ್ಣ.
ಆಗ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಹಾಗಾಗಿ ಈಗ ಆಗುವಂಥ ಕೆಲವು ವರ್ಗಾವಣೆಗಳು ಅಲ್ಲಿರ್ತಕ್ಕಂಥ ಕ್ಯಾಶುವಲ್ ವರ್ಗಾವಣೆಗಳು, ಇನ್ನು ಕೆಲವು ಬದಲಾವಣೆ ಮಾಡಬೇಕಾದ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ, ಅದು ಯೂಶುವಲ್ ಟ್ರಾನ್ಸ್ಫರ್. ಸಣ್ಣ ಪುಟ್ಟ ವರ್ಗಾವಣೆಗಳು ಮಾಡಲೇಬೇಕು ಸರ್, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳಿದ ನಂತರ ಮಾಡಲೇಬೇಕು. ಆದರೆ ವರ್ಗಾವಣೆ ದಂಧೆಗಳು 100% ಆಗ್ತಾ ಇಲ್ಲ. ನಮಗೆ ವಿಶ್ವಾಸದಿಂದ ನಾನು ಹೇಳ್ತೇನೆ, ವರ್ಗಾವಣೆ ದಂಧೆಗಳು ಆಗ್ತಾ ಇಲ್ಲ, ವರ್ಗಾವಣೆಗಳು ಆಗ್ತಾ ಇವೆ. ದಂಧೆಗಳು ಅದು JDS ಸರ್ಕಾರದಲ್ಲಿ ಆಗಿರುವಂತದ್ದು ನೀವು ನೋಡಿರ್ಬೋದು. PW ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಅಲ್ಲೆಲ್ಲ ಆಗ್ತಿದೆ. ಇಲ್ಲಿ ಈಗ ಆಗ್ತಾ ಇಲ್ಲ ಅಂತ ಹೇಳೋದನ್ನು ನಾನು. ಆದ್ರೆ ಶಿವಮೊಗ್ಗದ ವಿಚಾರದಲ್ಲಿ ದಯಾನಂದ್ ಅವರು ಜಿಲ್ಲಾಧಿಕಾರಿ ಆಗಿದ್ದವರು ಹಕ್ಕಿ ಪಿಕ್ಕಿ ಜನಾಂಗಗಳು ಅವರಿಗೂ ಕೂಡ ಒಂದು ನೆಲೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಗ್ರಾಮ ವಾಸ್ತವ್ಯಗಳಿಂದ ಹಿಡಿದು ಸಾಕಷ್ಟು ಒಳ್ಳೆ ಜನಪರ ಕಾರ್ಯಗಳನ್ನ ಮಾಡ್ತಾ ಇದ್ರು. ಬಂದು 1 ವರ್ಷ ಆಗಿತ್ತಷ್ಟೇ. ಆದ್ರೆ ಅವರನ್ನ ಯಾಕೆ ವರ್ಗಾವಣೆ ಮಾಡಿದ್ರು? ಇನ್ನು SP ಅಶ್ವಿನಿ ಅವರು ಬಂದು 2 ತಿಂಗಳಾಗಿತ್ತು. ನೀವು ಯಾವ ಪರ್ಟಿಕ್ಯುಲರ್ ಕೇಸ್ ಹೇಳ್ತಾ ಇದ್ದೀರಿ ಶಿವಮೊಗ್ಗದ ಬಗ್ಗೆ? ಅದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಅಲ್ಲ, ಪ್ರಾಮಾಣಿಕವಾಗಿ ಸರ್, ಅದು ದಂಧೆ ಅಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ದಂಧೆ ಅಂತ ಹೇಳಿದ್ರೆ ಗುಂಪಾಗಿ ಹೋಗುವಂತದ್ದು ಮಾತ್ರ ದಂಧೆ. ಪೇಮೆಂಟ್ ತಗೊಂಡು ಮಾಡುವಂತದ್ದು ದಂಧೆ. ಇದು ನೀವು ಹೇಳಿದಾಗೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಟ್ರಾನ್ಸ್ಫರ್ ಆಗುವಾಗ ನೀವು ಪತ್ರಕರ್ತರಿಗೆ ನಿಜವಾಗಿಯೂ ಮನಸ್ಸು ನೋವಾಗ್ತದೆ, ಖಂಡಿತವಾಗಿಯೂ ಆಗ್ತದೆ. ಇದು ಯಾವುದೋ ಒಂದು ಸಣ್ಣ ಘಟನೆಗಳು ಆಗಿರ್ಬೋದು, ನನಗಂತೂ ಇದರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತೇನೆ, ನಮ್ಮ ಸರ್ಕಾರದಲ್ಲಿ ಬಹಳ ವಿಶ್ವಾಸದಿಂದ ಇರಿ. ಈ 3 ವರ್ಷ 2 ತಿಂಗಳ ಕಾಲ ಬದಲಾದ ಕರ್ನಾಟಕದ ದಿಕ್ಕನ್ನೇ ಯಡಿಯೂರಪ್ಪರ ನೇತೃತ್ವದಲ್ಲಿ ನಾವು ಬದಲಾವಣೆ ಮಾಡ್ತೇವೆ. 3 ವರ್ಷ 2 ತಿಂಗಳಿನ ಕಾಲದಲ್ಲಿ 100% ವಿಶ್ವಾಸದಿಂದ ಕಾರ್ಯಕರ್ತರಲ್ಲ, ಇಡೀ ರಾಜ್ಯದ ಜನತೆ ಯಾವ ರೀತಿ ಇನ್ನೊಮ್ಮೆ ವಿಶ್ವಾಸದಲ್ಲಿ ಮೋದಿಯನ್ನು ಆಯ್ಕೆ ಮಾಡಿದ್ರ, ಅದೇ ವಿಶ್ವಾಸದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನು ಆಯ್ಕೆ ಮಾಡತಕ್ಕಂಥ ಕಾಲ ಬರ್ತದೆ ಅಂತ ಹೇಳೋದನ್ನು ಹೇಳ್ಬೋದು ಅಷ್ಟೇ. ಖಂಡಿತ. ಇನ್ನೂ ಕೂಡ ಸಾಕಷ್ಟು ಮಾತಾಡಲಿಕ್ಕೆ ಒಂದು ವಿರಾಮದ ನಂತರ ಈಗಾಗಲೇ ಮಾತಾಡ್ತಾ ಇದ್ವಿ ಒಂದು ಯಡಿಯೂರಪ್ಪನವರು ಸಚಿವ ಸಂಪುಟದ ವಿಸ್ತರಣೆಯ ಕುರಿತಾಗಿ, ಅದೇ ರೀತಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಒಂದು ಕರ್ನಾಟಕದಲ್ಲಿ, ಇನ್ನೊಂದಷ್ಟು ಸಚಿವ ಸ್ಥಾನವನ್ನು ಯಾರಿಗೆ ಕೊಡಬಹುದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಕೂಡ ಮಾತಾಡ್ತಾ ಹೋಗ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಒಂದು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ. ಸಾಕಷ್ಟು ವಿಚಾರಗಳೆಲ್ಲರೂ ಕೂಡ ಕವಲು ಹೊಡಿತಾ ಇತ್ತು, ಅದರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೇವೆ. ಸರ್, ಈಗಾಗಲೇ ಸಾಕಷ್ಟು ಗೊಂದಲ ಇದೆ ಒಂದು ಸಚಿವ ಸಂಪುಟ ವಿಸ್ತರಣೆಯ ಒಂದು ವಿಚಾರದಲ್ಲಿ, ಸಾಕಷ್ಟು ಗೊಂದಲ ಇದೆ. ಅದರಲ್ಲೂ ಕೂಡ ಕರಾವಳಿಯ ಭಾಗದಲ್ಲಿ ನೋಡ್ತಾ ಹೋದ್ರೆ ಒಂದು ಬಿಜೆಪಿಯ ಬೆಲ್ಟ್ ಆಗಿರೋದ್ರಿಂದ ಮತ್ತೆ ಸಾಕಷ್ಟು ಸಮಸ್ಯೆಗಳು ಕೂಡ ಈ ಒಂದು ಕರಾವಳಿಯ ಭಾಗದಲ್ಲಿ ಇರೋದ್ರಿಂದ ಯಾರಿಗೆ ಕೊಡಬಹುದು ಸಚಿವ ಸ್ಥಾನವನ್ನ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ, ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ಏನಾಗ್ಬೋದು ಸರ್ ಇಲ್ಲಿ? ನನಗನ್ಸುತ್ತೆ ಈ ಪ್ರಶ್ನೆಗೆ ಮೊದಲು ರಾಘವೇಂದ್ರ ಕಿಣಿಯವರು ಉತ್ತರ ಕೊಡೋದು ಒಳ್ಳೆ ಕಾಣುತ್ತೆ. ಯಾಕೆ ಕೇಳಿದ್ರೆ ಇದಾಗಲೇ ಅವರು ಹೇಳಿದರು, ನಮ್ಮ 5 ಉಡುಪಿಗೆ ಸಂಬಂಧಪಟ್ಟಾಗೆ ನಮ್ಮ 5 ಶಾಸಕರು ಕೂಡ ಸಂಪೂರ್ಣವಾಗಿ ಅರ್ಹತೆ ಹೊಂದಿದವರು ಅಂತ. ಅದರ್ಥ ಏನ್ ಕೇಳಿದ್ರೆ ಯಾರಿಗೆ ಕೊಟ್ಟರು ಎಲ್ಲರೂ ಸುಮ್ಮನೆ ಇರ್ತಾರ ಅನ್ನುವ ಪ್ರಶ್ನೆ ಬರ್ತದೆ. ಇನ್ನೊಂದು ಪ್ರಶ್ನೆ ಬರುವಂತದ್ದು ಏನ್ ಕೇಳಿದ್ರೆ 5 ಜನ ಅರ್ಹತೆ ಹೌದು, ಅದರಲ್ಲಿ ಸಂಶಯ ಇಲ್ಲ. ಆದ್ರೆ ಯಾರಾದ್ರೂ 4 ಜನ ಬಿಟ್ಟು ಒಬ್ಬರಿಗೆ ಕೊಟ್ರೆ ಅವರೆಲ್ಲ ಒಪ್ಕೊಳ್ಳಿಕ್ಕೆ ತಯಾರಿದ್ದಾರ ಅಂತ. ಒಪ್ಕೊಳ್ತಾರೆ, ಮನಸ್ಥಿತಿ ಹೇಗಿರುತ್ತೆ ಅಂತ ಒಪ್ಪಿಕೊಳ್ಳುವುದು ಬೇರೆ, ಮನಸ್ಥಿತಿ ಬೇಜಾರಾಗುವುದು ಬೇರೆ. ಅಂದ್ರೆ ಯಾರಿಗೇ ಆಗ್ಲಿ ಆಯ್ತು ನಾವೆಲ್ಲ ಸಂಪೂರ್ಣವಾಗಿ ಅವ್ರ ಹಿಂದೆ ಇದ್ದೆ ಅನ್ನುವ ಮನಸ್ಥಿತಿ ಇದೆ ಅಂತ ರಾಘವೇಂದ್ರ ಕಿಣಿಯವರು ಹೇಳ್ಬೇಕಾಗತ್ತೆ. ನನಗನ್ಸಿ ಇದು ದೊಡ್ಡ ಜಿದ್ದಾಜಿದ್ದಿ ಆಗುತ್ತೆ. ಯಾಕೆ ಕೇಳಿದ್ರೆ ಸುಮ್ಮನೆ ಇಲ್ಲೇ, ಯಾಕೆ ಕೇಳಿದ್ರೆ ಕಿಣಿಯವರು ಸುಲಭದಲ್ಲಿ ಹೇಳ್ಬಹುದು, ಆದ್ರೆ 5 ಮಂದಿಯಲ್ಲಿ ಕೂಡ ಎಲ್ಲರೂ ಕಾಂಪಿಟೇಟರ್ ಅಲ್ಲ. ಇಲ್ಲಿ ಮುಖ್ಯವಾಗಿ ನನಗೆ ಕಾಣುತ್ತೆ ಕುಂದಾಪುರ ಬೈಂದೂರು ಕ್ಷೇತ್ರ ಉಂಟಲ್ಲ, ಬೈಂದೂರಲ್ಲಿ ಕೊಡುದಂತಲ್ಲ, ಕುಂದಾಪುರ ಬೈಂದೂರದಲ್ಲಿ ಇದುವರೆಗೆ ಮಂತ್ರಿ ಪದವಿ ಹೋಗಲೇ ಇಲ್ಲ. ಇಡೀ ಇತಿಹಾಸದಲ್ಲಿ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಇದುವರೆಗೆ ಕುಂದಾಪುರದವರಿಗೆ ಕೊಡಲೇ ಇಲ್ಲ, ಬೈಂದೂರಿಗೂ ಹೋಗಲಿಲ್ಲ. ಆದ ಕಾರಣ ಬೈಂದೂರಿನ ಬೈಂದೂರಲ್ಲ ಇವನು ಕುಂದಾಪುರ ಶಾಸಕರು ಕೂಡ ತುಂಬಾ ಆಗ್ರಹಿ ಆಗಿದ್ದಾರೆ, ಖಂಡಿತವಾಗಿ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ. ಅವರು ಮಾತಾಡದೇ ಇರ್ಬೋದು, ಅದು ಬೇರೆ. ಯಾಕೆ ಹಿಂದೆ ಕೂಡ ಅವರಿಗೆ ಕೊಡ್ತೀವಿ ಅಂತ ಹೇಳಿ ಏನೋ ಒಂದು ಹಂತದಲ್ಲಿ ತಪ್ಪಿ ಹೋಯ್ತು, ಮತ್ತೆ ಅವರು ಪಕ್ಷ ಬಿಟ್ಟು ಮತ್ತೆ ಪಕ್ಷಕ್ಕೆ ಬಂದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬಂದಾಗ, ಅವರ ಸಮಾರಂಭಕ್ಕೆ ಯಡಿಯೂರಪ್ಪ ಬಂದಾಗ ಆಶ್ವಾಸನೆ ಕೊಟ್ಟದ್ದನ್ನು ಕೂಡ ನಾವು ಕೇಳಿದ್ದೇವೆ. ಅಂದ್ರೆ ಇದೆಲ್ಲವನ್ನು ತಲೆಯಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ನಾಳೆ ಏನಾಯ್ತು, ಒಂದು ವೇಳೆ ನೀವು ಅವರಿಗೆ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವರೇ ಪಕ್ಷ ಬಿಟ್ಟು ಹೋಗ್ತಾರೋ ಬೇರೆ. ಆದ್ರೆ ಒಂದು ರೀತಿಯಲ್ಲಿ ಭಿನ್ನಮತ ಅಲ್ಲಿ ಸ್ಫೋಟ
ಮೈತ್ರಿಕೂಟ ಆಗುವ ಸಾಧ್ಯತೆ ಇದೆ. ಅದು ಅವರ ವರ್ಚಸ್ಸಿನ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಅಲ್ಲ ಮತ್ತೆ ಮಾತ್ರ ಅಲ್ಲ, ಇನ್ನೊಂದು ನೋಡುವಂತಹದ್ದು ನೋಡಿದ್ರೆ ಇಲ್ಲಿ ಸುನೀಲ್ ಕುಮಾರ್ ಅವರು ಯಾಕೆ ಕೇಳಿದ್ರೆ ಪಕ್ಷದ ಸಂಘಟನೆಯಲ್ಲಿ ತುಂಬಾ ತೊಡಸ್ಕೊಂಡವರು. ಮಾತ್ರ ಅಲ್ಲ, ಮೊನ್ನೆ ಮೈತ್ರಿ ಸರ್ಕಾರವನ್ನು ಉರುಳಿಸುವುದರಲ್ಲಿ ಕೂಡ ಅವರ ಪ್ರಮುಖ ಪಾತ್ರ ನಾನು ಕಾಣ್ತಾ ಇದ್ದೇನೆ. ವಿಧಾನಸೌಧ ಒಳಗೆ ಕೂಡ ಅವರ ಚಲನವಲನ ನೋಡಿದಾಗ ಎಲ್ಲೋ ಒಂದು ರೀತಿಯ ಮುಂದಾಳತನ ವಹಿಸಿದವರು. ಅವರಿಗೆ ಏನು ರಾಜ್ಯಾಧ್ಯಕ್ಷರು ಮಾಡ್ತಾರಾ ಅಥವಾ ಮಂತ್ರಿ ಪದವಿ ಕೊಡ್ತಾರಾ, ಕೊಡ್ಲೇಬೇಕಾದ ಸ್ಥಿತಿ ಇದೆ. ಹಾಗೆ ಇನ್ನೊಂದು ಕಾಣ್ತಾ ಇದ್ದೇವೆ, ಇಲ್ಲಿ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ, ಕೋಟ ಶ್ರೀನಿವಾಸ ಪೂಜಾರಿ ಹಿಂದೆ ಸಚಿವರಾಗಿದ್ದವರು ಅಥವಾ ವಿಪಕ್ಷದ ನಾಯಕರಾಗಿ ವಿಧಾನ ಪರಿಷತ್ನಲ್ಲಿ ಇದ್ದವರು. ಅವ್ರ ಹೆಸರು ಕೂಡ ಕೇಳ್ತಾ ಇದೆ. ಒಂದು ಏನಾಗುತ್ತೆ ಕೇಳಿ, ಒಂದು ವೇಳೆ ಶ್ರೀನಿವಾಸದಲ್ಲಿ ವರ್ಸಸ್ ಆದ್ರೂ ಅದು ಪ್ರಾಬ್ಲಮ್. ಇಲ್ಲೇನಾಗುತ್ತೆ, ಅವರು ಲಿಸ್ಟ್ ನೋಡುವಾಗ ಕಾಣುತ್ತೆ ಇದು ಕೋಟ ಶ್ರೀನಿವಾಸ ಪೂಜಾರಿ ಬಾರ್ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತ ಇರುತ್ತೆ, ಇನ್ನೊಂದು ಸುನಿಲ್ ಅಂತ ಕೊಡ್ತಾರೆ. ಅಂದ್ರೆ ಏನಾಗುತ್ತೆ ಕೇಳಿ, ಒಂದು ನನಗನ್ಸುತ್ತೆ ಇಬ್ಬರನ್ನು ಹೊರಗಿಟ್ರು ಆಯ್ತು, ಶ್ರೀನಿವಾಸ ಪೂಜಾರಿ ಹೊರಗಿಡ್ತಾರೆ, ಹಾಲಾಡಿ ಅವ್ರನ್ನ ಹೊರಗಿಟ್ಟು ಸುನಿಲ್ ಕೊಟ್ಟರು ಆಶ್ಚರ್ಯ ಇಲ್ಲ. ಈ ರೀತಿಯ ಒಂದು ಟ್ರಯಾಂಗಲ್ ರೀತಿಯ ಒಂದು ನೋಟ ಕಾಣ್ತಾ ಇದೆ. ಅದಕ್ಕೆ ಕಿಣಿ ಅವ್ರು ಹೇಳ್ಬೇಕಾಗುತ್ತೆ. ಖಂಡಿತ ಸರ್, ಅವ್ರು ಹೇಳಿದಾಗಿ ಯಾರಿಗೆ ಕೊಡ್ಬೋದು ಅಂತ, ಒಂದ್ ಕಡೆ ಹಾಲಾಡಿ ಶ್ರೀನಿವಾಸ ಶೆಟ್ರು, ಇನ್ನೊಂದ್ ಕಡೆ ಕೋಟ ಶ್ರೀನಿವಾಸ ಪೂಜಾರಿಗಳು, ಅದೇ ರೀತಿಯಲ್ಲಿ ಸುನಿಲ್ ಕುಮಾರ್ ಅವರು ಯಾರಿಗೆ ಕೊಡ್ಬೋದು ಸರ್? ನಾನು ಆಗ್ಲೇ ಹೇಳಿದೆ, ನಮ್ಮಲ್ಲಂತೂ ನಾವು ನಿಶ್ಚಯ ಮಾಡಿದ್ದೇವೆ, 5 ಶಾಸಕರು ಒಟ್ಟಿಗೆ ಒಂದು ತೀರ್ಮಾನ ಮಾಡಿದ್ದಾರೆ. ನಾನು ಆಗ ಹೇಳಿದಲ್ಲ ನಿಮಗೆ, ಹಿಂದೆ ಆದಂತ ಒಂದು ಸಣ್ಣ ತಪ್ಪುಗಳನ್ನು ಅದರ ನಂತರ ನಾವು ನೋವು ಉಂಡಿದ್ದೇವೆ ಅಂತೇಳಿ, ಆ ತಪ್ಪಂತೂ ಈ ಸರ್ತಿ ಆಗುದಿಲ್ಲ. ಯಾವುದೇ ಶಾಸಕರಿಗೆ ಕೊಟ್ರೆ, 5 ಶಾಸಕರು ಶ್ರೀನಿವಾಸ ಪೂಜಾರಿ ಸೇರಿ 6 ಜನ ಯಾರಿಗೆ ಕೊಟ್ಟರು ಒಬ್ಬರಿಗೊಬ್ರು ಹೆಡಲು ಕೊಟ್ಟು ಕೆಲಸ ಮಾಡ್ತೇವೆ. ಯಾಕೆ ಗೊತ್ತಾ? ಈ ಜಿಲ್ಲೆಯ ಅಭಿವೃದ್ಧಿ ನಂಬರ್ 1. ನಂಬರ್ 2, ನಮಗೆ ಮುಖ್ಯವಾಗಿ ಬೇಕಿತ್ತು ರಾಜ್ಯ ಸರ್ಕಾರ ಬರಬೇಕಿತ್ತು. ಪ್ರಾಮಾಣಿಕವಾಗಿ ನಾನೊಬ್ಬ ಕಾರ್ಯಕರ್ತನಾಗಿ ಹೇಳ್ತೇನೆ ಸರ್, ನಮಗೆ ರಾಜ್ಯ ಸರ್ಕಾರ ಒಮ್ಮೆ ಬರಬೇಕಿತ್ತು. ಯಾಕೆ ಹೇಳಿದ್ರೆ ನಮಗೆ ಡೆವಲಪ್ಮೆಂಟ್ ಇದೆ ಮತ್ತು ಮುಂದಿನ ಈ 5 ಕ್ಷೇತ್ರಗಳ ಒಂದು ಅಭಿವೃದ್ಧಿಗೆ. ಹಾಗಾಗಿ ಒಂದು ಮನಸ್ಸಿಗೆ ಬಹಳ ಖುಷಿ ಇದೆ, 5 ಶಾಸಕರಿಗೂ ಮತ್ತು ವಿಧಾನ ಪರಿಷತ್ತರಿಗೂ ರಾಜ್ಯ ಸರ್ಕಾರ ಬಂದಿದೆ. ಒಬ್ರು ನೋಡಿ, ಎಲ್ರಿಗೂ ಆಗ್ಲಿಕ್ಕೆ ಆಗ್ತದ? ಯಾರಾದ್ರೂ ಒಬ್ರು ಆಗ್ಬೇಕು. ಆ ಅರ್ಹತೆ ನಾನು ಹೇಳಿದಲ್ಲ, 5 ಜನರಿಗೂ ಅರ್ಹತೆ ಇದೆ. ಅದನ್ನ ತೂಕ ಮಾಡಿ ಕೇಂದ್ರ ಸರ್ಕಾರ ಕೇಂದ್ರ ನಮ್ಮ ಸಮಿತಿ ನಿರ್ಣಯ ಮಾಡ್ತದೆ, ಯಡಿಯೂರಪ್ಪರು ನಿರ್ಣಯ ಮಾಡ್ತಾರೆ. ನಾವಂತೂ 100ಕ್ಕೆ 100 ಕಾರ್ಯಕರ್ತರು ಒಟ್ಟಾಗಿ ಮನಸ್ಸು ಮಾಡಿದ್ದೇವೆ. ಯಾರಿಗೆ ಮಿನಿಸ್ಟರ್ ಕೊಟ್ಟರು ಒಟ್ಟಾಗಿ ಕೆಲಸ ಮಾಡ್ತೇವೆ. ಹೆಸರಿಗೆ ಒಂದು ಮಿನಿಸ್ಟರ್ ಆಗ್ಲೇಬೇಕು, ಒಬ್ಬರನ್ನು ಮಾಡಲೇಬೇಕು. ನಾವಂತೂ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತೇವೆ. ನಿಮಗೆ ಇವತ್ತೇ ನಾನು ಈ ಮಾಧ್ಯಮದ ಮೂಲಕ ಹೇಳ್ತೇನೆ, ಸಚಿವ ಸಂಪುಟ ಆದ ನಂತರವೂ ನಾನು ನಿಮ್ಮಲ್ಲಿ ಸ್ಟುಡಿಯೋಗೆ ಬರ್ತೇನೆ ಅಂತ ಹೇಳಿದ್ದೇನಲ್ಲ, ಆ ದಿವಸ ಕೂಡ ನನ್ನನ್ನು ಪ್ರಶ್ನೆ ಮಾಡಿ ಒಟ್ಟಾಗಿ ಮಾಡ್ತೇವೆ. ಯಾಕೆ ಹೇಳಿ, ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಪುನಃ ಮಾಡೋದಿಲ್ಲ. ಮತ್ತೆ ಪುನಃ ತಪ್ಪು ಮಾಡಿದ್ರೆ ನಾನು ಇವತ್ತು ನಿಮ್ಮ ಸ್ಟುಡಿಯೋದಲ್ಲಿ ಹೇಳ್ತೇನೆ, ಜನ ನಮ್ಮನ್ನು ಇನ್ನೆಂದೂ ಕ್ಷಮಿಸೋದಿಲ್ಲ. ಈ ಭಾವನೆ ನನ್ನಂತ ಸಾವಿರಾರು ಕಾರ್ಯಕರ್ತರಲ್ಲಿ ಇದೆ. ಒಂದು ಕಾರ್ಯಕರ್ತರಿಗೆ ಇರುವಷ್ಟು ಪಕ್ಷದ ಒಲವು ಅಲ್ಲಿನ ಜನಪ್ರತಿನಿಧಿಗಳಿಗಿಲ್ಲ. ಯಾವ ಪಕ್ಷ ತಕೊಳ್ಳಿ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು. ಕಿಣಿಯವರ ಮಾತು ಕೇಳುವ ತುಂಬಾ ಖುಷಿ ಆಯ್ತು. ಆದ್ರೆ ಅಲ್ಲಿ ಆಕಾಂಕ್ಷಿಗಳು ಇರುವುದು ಕಾರ್ಯಕರ್ತರಲ್ಲ, ಆಕಾಂಕ್ಷಿಗಳು ಇರುವುದು ಅಲ್ಲಿ MLAಗಳು, MP ಗಳು. ಹೋದಾಗ ಖಂಡಿತವಾಗಿ ಅವರು ಒಂದು ರೀತಿಯ ನಿರ್ಲಿಪ್ತತೆ ತೋರಿಸುವ ಸಾಧ್ಯತೆ ಇದೆ. ಇದಕ್ಕೆ ಕಾರ್ಯಕರ್ತರು ಹೊಣೆ ಮಾಡ್ಲಿಕ್ಕಿಲ್ಲ. ಕಾರ್ಯಕರ್ತರು ತಮ್ಮನ್ನು ಸಮರ್ಪಕವಾಗಿ ಅರ್ಪಿಸಿಕೊಂಡಿದ್ದಾರೆ ಪಕ್ಷಕ್ಕೆ. ಸಮಸ್ಯೆಗಳು ಬರುವುದೇ ಇಂಥ ಜನಪ್ರತಿನಿಧಿಗಳಿಂದ. ಅಂದ್ರೆ ಕಾರ್ಯಕರ್ತರಿಗೆ ಅತ್ಯುಗ್ರವಾದಂತ ಒಂದು ಅಭಿಮಾನ ಇದೆ. ಆದ್ರೆ ಬಹುಶಃ ಜನಪ್ರತಿನಿಧಿಗಳಿಗೆ ಎಲ್ಲೊಂದು ಕಡೆಗಳಲ್ಲಿ ಗೊಂದಲಗಳು, ಅದೇ ರೀತಿಯಲ್ಲಿ ಭಿನ್ನ ಹೇಳ್ಬೋದೇನೋ ಅನ್ನೋ ನಿಮ್ಮ ಸ್ಟುಡಿಯೋದ ಮೂಲಕ ನಾನು ಹೇಳ್ತೇನೆ. ಅದು ಏನಾಗ್ತದೆ ಅಂದ್ರೆ ಸರ್, ಒಬ್ಬ MLA ಆಗಿ ಗೆದ್ದವರಿಗೆ ಒಂದಷ್ಟು ಕಾರ್ಯಕರ್ತರ ಹಿಂಡು ಬರ್ತಾರೆ ಸರ್. ಪ್ರಾಮಾಣಿಕವಾಗಿ ಸರ್, ನೀವೇ ಆಗ್ಬೇಕು ಸರ್ ಮಿನಿಸ್ಟರ್, ನೀವು ಬಿಟ್ರೆ ಬೇರೆ ಯಾರು ನಮಗೆ ಅದೇ ಕಾರ್ಯಕರ್ತರ ಹಿಂಡಿನ ಹಿಂದೆ ನೀವು ಕ್ಯಾಮರಾ ಹಿಡ್ಕೊಂಡು ಹೋದರೆ ಅವ್ರು ಮತ್ತೊಂದು MLA ಕ್ಷೇತ್ರಕ್ಕೆ ಕೊಡ್ತಾರೆ. ಅಲ್ಲಿ ಅದನ್ನೇ ಹೇಳ್ತಾರೆ. ಅಂದಾಜಾಯ್ತಾ ನಿಮಗೆ? ಹಾಗೆಂತೇಳಿ ಎಲ್ಲ MLA ಅದನ್ನು ತಗೊಳ್ಳೋದಿಲ್ಲ. ಕೆಲವರು ಎಷ್ಟು ಸೀರಿಯಸ್ ತಗೊಳ್ಬೇಕು ಅಷ್ಟೇ ತಗೊಳ್ತಾರೆ. ಯಾರು ಎಷ್ಟು ಬೇಕು ಅಷ್ಟೇ ತಗೊಳ್ತಾನೆ, ಅವ ಮುಂದಿನ 4-5 ಚುನಾವಣೆಗೆ ಗೆಲ್ತಾ ಬರ್ತಾನೆ. ಇದು ಅಲ್ವಾ ಸರ್? ಇದು ಒಂದು ನಿಜವಾಗಿ ಇರ್ತದೆ. ಇನ್ನು ಕೆಲವರಿಗೆ ಏನಾಗಿದೆ, ಆ ಸಂದರ್ಭದಲ್ಲಿ ನೀವೇ ಆಗಬೇಕು ಅಂತ ಹೇಳುವಂತದ್ದು ಇರುವಾಗ ಸಹಜವಾಗಿ. ಆದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್, ತಾವು ಅರ್ಥ ಮಾಡ್ಕೊಳ್ಬೇಕು, ಇಂತಹ ನಾಯಕರು ಯಾವ ಪಾರ್ಟಿಯಲ್ಲೂ ಇಲ್ಲ. ಇಂತಹ ನಾಯಕರು, ನಾನು ಪ್ರಾಮಾಣಿಕವಾಗಿ ಹೇಳಿದೆ, ಇಲ್ಲಿ ಅದೆಲ್ಲ ಇಲ್ಲ. ಇಲ್ಲಿ ಒಂದು ಹಂತಕ್ಕೆ ಒಬ್ರು ಮಿನಿಸ್ಟರ್ ಆಗ್ತದೆ, 1-2 ನಿಮಿಷ ಬರ್ತದೆ, ಮತ್ತೆ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾಡ್ತಾರೆ. ಇದೆಲ್ಲ ಘಟ್ಟದ ಮೇಲೆ ಆಗುವಂತ ಒಂದು ಸ್ವಾಭಾವಿಕ ಘಟನೆಗಳು. ಇಲ್ಲಿ ಅಂತ ನನಗೆ ವಿಶ್ವಾಸ ಇದೆ, ಈ 3 ಜಿಲ್ಲೆಯಲ್ಲಿ 100ಕ್ಕೆ 100 ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಹೇಳುವಂತ ವಿಶ್ವಾಸ ಇದೆ. ಅದೇ ಆಕ್ಚುಲಿ ದಕ್ಷಿಣ ಕನ್ನಡದಲ್ಲೂ ಕೂಡ ಅಂಗಾರ ಅವರು ಮಾತೆತ್ತಿದ್ರು. ಹೌದು, ಹಿರಿಯರು ಹೇಳಿದ್ದನ್ನೆಲ್ಲ ನೋಡಿದ್ರೆ ನೀವು ಹೇಳಿದಾಗೆ ತುಂಬಾ ಆತ್ಮೀಯವಾಗಿ ಕೆಲಸ ಮಾಡಿರ್ಬೋದು ಅಂತ ಅನ್ಸುತ್ತಾ ಅಂತ. ಸರ್, ಈಗ ದಕ್ಷಿಣ ಕನ್ನಡದ ಬಗ್ಗೆ ಮಾತಾಡ್ತಾ ಹೋದ್ರೆ ಏನಾಗ್ಬೋದು? ಅಲ್ಲಿ ವೇದವ್ಯಾಸ ಕಾಮತ್ರಿದ್ದಾರೆ, ಭರತ್ ಶೆಟ್ಟಿ ಅವರಿದ್ದಾರೆ, ಅದೇ ರೀತಿಯಲ್ಲಿ ಅಂಗಾರ ಅವರು ಕೂಡ ಒಂದು
ಆರು ಬಾರಿ ಆರು ಬಾರಿ ಸುಳ್ಳ್ಯದಿಂದ. ಅಂದ್ರೆ ಅಲ್ಲಿ ಏನ್ ಗೊತ್ತುಂಟಾ, ಅಲ್ಲಿ ಅಂಗಾರ್ ಅವರಿಗೆ ಕಾಂಪಿಟೇಟರ್ ಇಲ್ಲ ಅಂತ ಹೇಳ್ತೇನೆ. ಯಾಕೆ ಮತ್ತೆ ಬಾಕಿ ಉಳಿದ್ರೆ ಎಲ್ಲರೂ ಕೂಡ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಏನೇ ಇರಬಹುದು, ಇವರು ಕಾರ್ಯಕ್ರಮ ಚೆನ್ನಾಗಿ ವರ್ಕ್ ಮಾಡಬಹುದು, ಆದ್ರೆ ಎಲ್ಲರೂ ಕೂಡ ಅಂಗಾರನೇ ಕೊಟ್ರೆ ಅಲ್ಲಿ ಮತ್ತೊಂದು ಧ್ವನಿ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೊರಾಲಿಟಿ ಇದೆ ಅಲ್ವಾ, ಬರೇ ಒಂದು ಹೋರಾಟ ಅಲ್ಲ, ಮೊರಾಲಿಟಿಯನ್ನು ಬೆಲೆ ಕೊಡಬೇಕಾಗತ್ತೆ. ಆ ಸ್ಥಿತಿ ಉಡುಪಿಯಲ್ಲಿ ಇಲ್ಲ. ಆದ ಕಾರಣ ಅಂಗಾರವರಿಗೆ ಯಾವ ಖಾತೆ ಕೊಡಬೇಕು ಅಂತ ಖಂಡಿತ ಕೊಡ್ತಾರೆ, ಸಿಗ್ತದೆ ಅಂತ ನನಗೆ ಭರವಸೆ ಇದೆ ಖಂಡಿತವಾಗಿ. ಎಸ್, ಯಾಕೆ ಅಂತಂದ್ರೆ ಈ ಒಂದು ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ, ಯಾವುದು ಮೈತ್ರಿ ಸರ್ಕಾರ ಇದ್ದಾಗ ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಬಿಜೆಪಿ ಆರೋಪವನ್ನು ಮಾಡ್ತಾ ಇತ್ತು. ಏನಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗಲಿಲ್ಲ, ಹಾಗಾಗ್ಲಿಲ್ಲ, ಹೀಗಾಗ್ಲಿಲ್ಲ, ಲೇಟ್ ಆಗ್ತಾ ಇದೆ, ತಡ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದೆ. ಹಾಗೆ ನೋಡ್ತಾ ಹೋದ್ರೆ ಬಹುಶಃ ಈಗಿನ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿಯಲ್ಲೂ ಕೂಡ ಒಂದು ಹಂತದಲ್ಲಿ ಭಿನ್ನಮತ ಏನಾದರೂ ಸ್ಫೋಟಗೊಳ್ಬಹುದಾ? ಮುಂದಿನ ಹಂತದಲ್ಲಿ ಅವ್ರು ಹೇಳಿದ್ರು ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇರೋದಿಲ್ಲ, ಕಾರ್ಯಕರ್ತರು ಜನಪ್ರತಿನಿಧಿಗಳು ಒಟ್ಟಿಗೆ ಅಣ್ಣ ತಮ್ಮಂದ್ರಂತೆ ಇದ್ದಾರೆ ಅನ್ನುವಂತ ಒಂದು ಮಾತು. ಹಿಂದಿನ ಬಾರಿ ಆದಾಗ ಕೇಂದ್ರೀಯ ನಾಯಕತ್ವ ಇತ್ತು, ಬಹಳ ಚೆನ್ನಾಗಿತ್ತು. ಆದ್ರೆ ಇಷ್ಟು ಒಂದು ಕೇಂದ್ರೀಯ ನಾಯಕತ್ವ ಎಂತ ಹೇಳುದು ನೀವು, ಬಹಳ ಸ್ಟ್ರಿಕ್ಟ್ ಆಗಿ ಇರ್ಲಿಲ್ಲ. ಹಾಗಾಗಿ ಈಗ ಅಂತ ಆಗ್ಲಿಕ್ಕಿಲ್ಲ, 100ಕ್ಕೆ 99% ಆಗ್ಲಿಕ್ಕಿಲ್ಲ, ನನ್ನ ಪ್ರಕಾರ ಆಗ್ಲಿಕ್ಕಿಲ್ಲ. ಹಾಗಾಗಿ ಮತ್ತೆ ಒಂದು ವರ್ಗ ಎಲ್ಲಿಯಾದ್ರೂ ಇಂಥದ್ದು ಅದೇ ನೀವು ಹೇಳಿದ್ರಿ ಘಟ್ಟದ ಮೇಲೆ ಈ ತರ ಸಾಧ್ಯತೆಗಳಿದೆ, ಬಟ್ ಅಷ್ಟು ಸುಲಭ ಇಲ್ಲ ಏನಾದ್ರೂ ಆಗ್ಬೋದಾ ಸರ್? ಅಷ್ಟು ಸುಲಭ ಇಲ್ಲ, ಹಿಂದಿನಷ್ಟು ಸುಲಭ ಇಲ್ಲ. ಈಗ ಅದಕ್ಕೆ ಆದಂತ ಕ್ರಮ, ಶಿಸ್ತು ಗಿಸ್ತು ಎಲ್ಲ ಇದೆ, ಆಗ್ಲಿಕ್ಕಿಲ್ಲ ಅಂತ ಹೇಳುವಂತ ಭಾವನೆ. ಮತ್ತೆ ಸರ್, ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಅಂತ ಹೇಳುವ ಒಂದು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಇವತ್ತು ಗೆಳೆಯರು, ಯಾರು ನಾಳೆ ಶತ್ರುಗಳು ಅಂತ ಹೇಳುವಂತ ಸ್ಥಿತಿ ಇಲ್ಲ. ಹಾಗಾಗಿ ಈಗಿನ ವಾತಾವರಣ ನೋಡಿದ್ರೆ 100% ಆಗ್ಲಿಕ್ಕಿಲ್ಲ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಯಾರು. ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬೇರೆ, ಅಭಿಪ್ರಾಯ ಭೇದಗಳು ಬೇರೆ, ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ಇರ್ಬೋದು. ಅದನ್ನೆಲ್ಲ ಹ್ಯಾಂಡಲ್ ಮಾಡತಕ್ಕಂಥ ಶಕ್ತಿ ನಮ್ಮ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರಲ್ಲಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಇನ್ನೊಂದು ವಿಷಯ, ಅವ್ರು ಅವಾಗ ಹೇಳಿದ್ರು 3 ವರ್ಷಗಳ ಕಾಲ ನಾವು ಅಧಿಕಾರವನ್ನ ಮಾಡ್ತೇವೆ, ಒಳ್ಳೆ ರೀತಿಯಲ್ಲಿ ಅಧಿಕಾರವನ್ನ ಕೊಡ್ತೇವೆ ಅಂತ ಹೇಳಿದ್ರು. ಹಾಗೆ ನೋಡ್ತಾ ಹೋದ್ರೆ ಅನರ್ಹ ಶಾಸಕರ ಒಂದು ವಿಚಾರ ಏನ್ ಸರ್? ಹಾಗಾದ್ರೆ ಗೊಂದಲಗಳನ್ನ ಕೊಡೋದಿಲ್ವಾ ಅಂತ ಬಿಜೆಪಿ? ಖಂಡಿತ. ಯಾಕೆ ಕೇಳಿದ್ರೆ ಇವತ್ತು ಸರ್ಕಾರ ಫಾರ್ಮ್ ಮಾಡಬೇಕಾದ್ರೂ ಕೂಡ ದೊಡ್ಡ ತೊಡಕಿದ್ದವರಿಗೆ ಆಲ್ರೆಡಿ ನಮ್ಮ ಮಾತನ್ನು ನಂಬಿ ಈ ರೀತಿ ನಮಗೆ ಒಂದು ಬಾಹ್ಯವಾಗಿ ಬೆಂಬಲಿಸಿದಂತ ಅನರ್ಹ ಶಾಸಕರು ಏನ್ ಮಾಡಬೇಕು ಅನ್ನೋಂಥದ್ದು ದೊಡ್ಡ ಹೆಡ್ಡೇಕ್ ಅವ್ರಿಗೆ. ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ಕೂಡ ಸದ್ಯದಲ್ಲಿ ಆ ಬಗ್ಗೆ ತೀರ್ಪು ಕೊಡುವ ಒಂದು ಇದು ಕೂಡ ಕಾಣ್ತಾ ಇಲ್ಲ ಹೊರನೋಟಕ್ಕೆ ನೋಡಿದಾಗ ಕೂಡ. ಇದೇನಾಗತ್ತೆ, ಒಂದು ವೇಳೆ ನಾಳೆ ಬೆಳಿಗ್ಗೆ ಕೊಡ್ತು ಅಂತ ಇಟ್ಕೊಳ್ಳಿ, ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಲ್ಲಿ. ಟೆಕ್ನಿಕಲ್ ಪ್ರಾಬ್ಲಮ್ ಏನು ಕೇಳಿದ್ರೆ, ಆಸ್ ಇಟ್ ಈಸ್ ಅವರು ಅಲ್ಲಿ ರಿಸೈನ್ ಮಾಡ್ಲೇಬೇಕಾಗತ್ತೆ. ಅನರ್ಹ ಮಾಡ್ಲಿ, ಏನೇ ಆಗ್ಲಿ, ಕ್ಲಿಯರ್ ಏನೇ ಜಡ್ಜ್ಮೆಂಟ್ ಬರಲಿ, ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಇಲ್ಲಿ ಮಿನಿಸ್ಟರ್ ಆಗ್ಲಿಕ್ಕೆ ಆಗೋಲ್ಲ. ಒಂದೇ ಏನಾಗುತ್ತೆ, ಇನ್ನೊಂದು ಮಾತು ಕೇಳಬರ್ತಿತ್ತು, ಸಾರಾಸಗಟಾಗಿ JDS ನಿಂದ ಈ ಕಡೆ ಬರುವುದು, ಇನ್ನೊಂದಿಷ್ಟು ಬಂದ್ರೆ ಅವಾಗ ಏನೊಂದು ರೀತಿ ಆಗುತ್ತೆ. ಯಾಕಂದ್ರೆ 2/3 ಮೆಜಾರಿಟಿ ಅವರು ಈ ಕಡೆ ಬಂದ್ರೆ ಅದು ಪಕ್ಷಾಂತರ ಕಾಯ್ದೆ ಬರೋಲ್ಲ. ಆದ್ರೆ ಈಗ ಇರುವಂತ ಒಂದು ಸಂಖ್ಯೆ ಏನಿದೆ 17, ಇಷ್ಟು ಬಂದ್ರೆ ಏನಾಗುತ್ತೆ, ಸಾಕಾಗುವುದಿಲ್ಲ. ಅದು ಪಕ್ಷಾಂತರ ಅಥವಾ ರಾಜೀನಾಮೆ ಕೊಡ್ಬೇಕಾಗತ್ತೆ, ಒಪ್ಕೊಳ್ಬೇಕಾಗತ್ತೆ, ಮತ್ತೆ ಅವರು ಚುನಾವಣೆ ಎದುರಿಸಬೇಕಾಗತ್ತೆ. ನೋಡಿ, ಇದು ಸವಾಲು. ಇವತ್ತು JDS ಮತ್ತು ಕಾಂಗ್ರೆಸ್ ತಯಾರು ಮಾಡ್ತಾ ಇರುವುದು ಏನ್ ಕೇಳಿದ್ರೆ, ಇನ್ನೊಂದು ಲೈನ್ ಆಫ್ ಫೈಟಿಂಗ್ ನಲ್ಲಿ ಇವರನ್ನು ನಾವು ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ. ಸೊ ಇಲ್ಲಿ ಏನಾಗುತ್ತೆ, ಬಿಜೆಪಿ ದೊಡ್ಡ ಸವಾಲು ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ 17ರಲ್ಲಿ 10 ಗೆಲ್ಲೇಬೇಕಾಗತ್ತೆ. ಈಗ ಇರುವಂತ 105, 106 ಇದ್ರೆ ಇನ್ನೊಂದು 10 ತಕೊಂಡ್ರೆ ಅದು 112 ಕ್ರಾಸ್ ಆಗುತ್ತೆ. ಈ ಸವಾಲನ್ನು ಮಾಡದೇ ಇದ್ರೆ ಯಡಿಯೂರಪ್ಪನವರಿಗೆ ಮತ್ತೆ 3 ವರ್ಷ ಅಲ್ಲ 3 ತಿಂಗಳು ಇರುವುದು ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ, ಒಂದು ಒಳ್ಳೆಯ ಸರ್ಕಾರ, ಉತ್ತಮ ಸರ್ಕಾರ ಕೊಡಬೇಕಾಗತ್ತೆ. ಮಾತ್ರ ಒಳ್ಳೆಯ ಪ್ರತಿನಿಧಿಗಳು ಚುನಾವಣೆ ನಿಲ್ಲಿಸಬೇಕಾಗತ್ತೆ. ಯಾರೆಲ್ಲ ಈ ಕಡೆ ಬಂದಿದ್ದಾರೆ ಅವರಲ್ಲಿ ಉತ್ತಮರನ್ನು ನೋಡಿ ಬೆಂಬಲಿಸಬೇಕಾಗತ್ತೆ. ಈ ಸವಾಲು ಇದೆ. ಅದಕ್ಕೋಸ್ಕರ ಎಲ್ಲೋ ಒಂದು ರೀತಿಯ 8-10 ಖಾತೆಗಳನ್ನು ವೇಕೆಂಟ್ ಆಗಿ ಇಟ್ಕೊಂಡೇ ಇರಬೇಕಾಗತ್ತೆ. ಖಂಡಿತ ಇದು ದೊಡ್ಡ ಹೆಡ್ಡೇಕ್ ಕೂಡ, ಇದು ನಂಬರ್ 1 ಹೆಡ್ಡೇಕ್. ಸರ್, ಇನ್ನೊಂದು ಕನ್ಫ್ಯೂಷನ್ ಏನು ಅಂತಂದ್ರೆ, ಬಿಜೆಪಿಯಿಂದನೇ ಅವಕಾಶಗಳನ್ನ ಕೊಡ್ತಾರ ನಿಲ್ಲೋದಕ್ಕೆ ಅಂತ. ಯಾಕಂದ್ರೆ ಈಗಾಗಲೇ ಒಂದು ಬಾರಿ ಜನರಿಗೆ ಮೋಸವನ್ನ ಮಾಡಿ ಆಗಿದೆ, ರಾಜೀನಾಮೆಯನ್ನ ಕೊಟ್ಟಾಗಿದೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಸಾಕಷ್ಟು ಗೊಂದಲಗಳನ್ನ ಆ ಕ್ಷೇತ್ರಗಳಿಗೆ ಅವ್ರು ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಹೋದ್ರೆ ಅವ್ರು ಯಾವ ಪಕ್ಷ ಅಂದ್ರೆ ಬಿಜೆಪಿಯಿಂದ ಅವರಿಗೆ ಅವಕಾಶ ಕೊಡ್ತಾರ? ಖಂಡಿತ ಕೊಡ್ಬೇಕಾಗತ್ತೆ. ಯಾಕೆ ಕೇಳಿದ್ರೆ, ಈಗ ಏನಾಗಿದೆ, ಗೆಲ್ಲುವ ಸಾಧ್ಯತೆ ಇದೆ, ಇಲ್ಲ ಅಂತ ಹೇಳ್ತೇನೆ. ಯಾಕೆ ಕೇಳಿದ್ರೆ, ಒಂದು ಹೇಳ್ತೇನೆ, ಯಾಕೆ ಕೇಳಿದ್ರೆ ಅವರದ್ದೇ ಆದ ವರ್ಚಸ್ಸು ಇರುತ್ತೆ ಅಲ್ಲಿ. JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾರೇ ಒಬ್ಬ ವ್ಯಕ್ತಿ ಇರ್ಬೋದು ಅಲ್ವಾ, ಮುನಿಸ್ವಾಮಿ ಯಾರೇ ಇರ್ಬೋದು, ಅವರಿಗೆ ಇಂತಿಷ್ಟು ಓಟ್ಗಳನ್ನು ಕಾಂಗ್ರೆಸ್ JDS ನಿಂದ ತರ್ತಾರೆ. ಹಾಗೇನೆ ಇದ್ರ ಜೊತೆಗೆ ಬಿಜೆಪಿ ಓಟು ಅಕ್ಯುಮುಲೇಟ್ ಆಗುತ್ತೆ. ಆವಾಗ ಗೆಲ್ಲುವ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಣ ಬೆಂಬಲವೂ ಇರುತ್ತೆ, ಅದು ಬೇರೆ. ಯಾಕೆ ಕೇಳಿದ್ರೆ, ಎಲ್ಲೊಂದು ರೀತಿಯಲ್ಲಿ ಮೊದಲೇ ಅವರಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇರ್ಬೋದು ಅಥವಾ ಮತದಾರರು ಇರ್ಬೋದು, ಅವ್ರ ಜೊತೆ ಇರ್ತಾರೆ. ಅದಕ್ಕೆ ಪ್ಲಸ್ ಆಗಿ ಈ ಬಿಜೆಪಿಯ ಒಂದು ಗಾಳಿ ಬೀಸ್ತ ಅಂತ ಹೇಳಿದ್ರೆ ಗೆಲ್ಲುವ
ಸಾಧ್ಯತೆ ಜಾಸ್ತಿ ಇದೆ. ಅದು ಬಿಟ್ಟು ಬೇರೆ ಅಭ್ಯರ್ಥಿ ಮಾಡಿದ್ರೆ ಅದು ಸ್ವಲ್ಪ ಬಿಜೆಪಿಗೆ ತೊಂದರೆ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಯಾಕೆ ಕೇಳಿದ್ರೆ ಅಟ್ಲೀಸ್ಟ್ ಏನು ಭಿನ್ನಮತೀಯರು ಏನಿದ್ದಾರೆ ಅಥವಾ ಅನರ್ಹ ಶಾಸಕರು ಏನಿದ್ದಾರೆ ಅಥವಾ ಹೊರಗೋದವರು ಅತೃಪ್ತರು ಏನಿದ್ದಾರೆ ಅವರು ಮತದಾರನು ಚೆನ್ನಾಗಿ ಇಟ್ಕೊಂಡಿರ್ಬೇಕಾಗತ್ತೆ, ಕಾರ್ಯಕರ್ತನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅವರು ಫಸ್ಟ್ ಬಂದ್ ಮಾಡಿದ್ದೆ ಅದು ಕಾರ್ಯಕರ್ತನ ಮೀಟ್ ಮಾಡಿದ್ದು, ಪಕ್ಷದ ಯಾರು ಮೀಟ್ ಮಾಡಲಿಲ್ಲ. ಅಂದ್ರೆ ಈ ಬೆಂಬಲ ಇದ್ದಾಗ ಕನಿಷ್ಠ ಪಕ್ಷ ಒಂದು 10 ಗೆಲ್ಲಿಕ್ಕೆ ಸಾಧ್ಯತೆ ಖಂಡಿತ ಉಂಟು. ಬಿಜೆಪಿ ಬೆಂಬಲದಿಂದ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಖಂಡಿತ. ಹಾಗೆ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರು ಈಗಾಗಲೇ ಎಲ್ಲ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ, ಸಭೆಗಳ ಮೇಲೆ ಸಭೆಗಳನ್ನು ಮಾಡೋದಾಗಿರ್ಬೋದು ಅಥವಾ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ. ಹೇಗಾದ್ರೂ ಕೂಡ ಬಿಜೆಪಿಯನ್ನ ಅಧಿಕಾರದಿಂದ ತಪ್ಪಿಸಬೇಕು ಅಂತದ್ದಾಗಿರ್ಬೋದು ಅಥವಾ ಒಂದು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಶಾಸಕರಿಗೆ ಹೇಗಾದ್ರೂ ಬುದ್ಧಿಯನ್ನು ಕಲಿಸಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಅವ್ರಿಗೆ ಇರ್ಬೋದು. ಆ ಎಲ್ಲ ಸಂದರ್ಭದಲ್ಲಿ ಅವರಷ್ಟು ಪ್ಲಾನ್ ಮಾಡ್ತಾ ಇರೋದನ್ನು ನೋಡಿದ್ರೆ ಬಿಜೆಪಿಗೆ ಗೆಲ್ಲೋದಿಕ್ ಆಗುತ್ತಾ? ನಿಮಗೆ ಒಂದು 6 ತಿಂಗಳ ಕಾಲ ಒಂದು ಗಡುವು ಕೊಟ್ಟಾಗಿದೆಯಾ ಸರ್? ನಿಮಗೆ ಇವತ್ತು ನಾನು ಸ್ಟುಡಿಯೋದಲ್ಲಿ ಕೂತು ಹೇಳ್ತೇನೆ, ನಾನು ಇತ್ತೀಚೆಗೆ ಒಂದು ಲೇಖನ ಬರೆದಿದ್ದೆ. 17 ಕ್ಷೇತ್ರದಲ್ಲಿ ಬಿಜೆಪಿ 13 ಕ್ಷೇತ್ರದಲ್ಲಿ ಸೆಕೆಂಡ್ ಸ್ಥಾನದಲ್ಲಿದೆ. 7 ಕ್ಷೇತ್ರದಲ್ಲಿ ಬಿಜೆಪಿ 1,000 ಒಳಗಿನ ಮತದ ಅಂತರದಲ್ಲಿ ಸೋತಿದೆ. ಬಿಜೆಪಿ ಅಭ್ಯರ್ಥಿ ಯಾರನ್ನು ಮಾಡ್ತಾರೆ ಅದೆಲ್ಲ ಬೇರೆ ವಿಷಯ. ಅಂತ ಹೇಳಿದ್ರೆ ಮಸ್ಕಿ ತಗೊಳ್ಳಿ, ಹಾವೇರಿ ತಗೊಳ್ಳಿ ಅಥವಾ ನಮ್ಮ ಜಾರಕಿಹೊಳಿ ಕ್ಷೇತ್ರ ತಗೊಳ್ಳಿ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಬಹಳ ಪೈಪೋಟಿಯಿಂದ ಅಲ್ಲಿ ಗೆದ್ದಿರ್ತಕ್ಕಂಥವರು. ಹಾಗಾಗಿ ಎಲ್ಲಿ ಬಿಜೆಪಿ 3rd ಸ್ಥಾನ ಇದೆ ಅಲ್ಲಿ ಅಂತೂ ಬಹಳ ಕಷ್ಟ ಇದೆ. ಅದು ಮೈಸೂರು ಜಿಲ್ಲೆಯಲ್ಲಿ ಇರ್ಬೋದು, ಮಂಡ್ಯದಲ್ಲಿ ಇರ್ಬೋದು, ಬಹಳ ಕಷ್ಟ ಇದೆ. ಆದ್ರೆ ಎಲ್ಲಿ ಪೈಪೋಟಿ ಕೊಟ್ಟಿದೆ ಅಲ್ಲಿ ಬಿಜೆಪಿ 100ಕ್ಕೆ 100 ಗೆಲ್ತದೆ. ನಾನು ನಿಮಗೆ ವಿಶ್ವಾಸದಿಂದ ಹೇಳ್ತೇನೆ, 10 ರಿಂದ 12 ಬಿಜೆಪಿ ಗೆಲ್ತದೆ. 10 ರಿಂದ 12 100ಕ್ಕೆ 100 ಗೆಲ್ತದೆ. ಮೇಲೆಯೂ ಗೆಲ್ಬಹುದು, ಗೆಲ್ತದೆ. ಯಾಕೆ ಹೇಳಿದ್ರೆ ಅಲ್ಲಿ ಹಿಂದೆ ಈ ಸರ್ತಿ ನಾವು ಎಲ್ಲಿ ಸೋತಿದ್ದೇವೆ 250 ಓಟು 350 ಓಟು, ಅಲ್ಲಿ ಹಿಂದೆ ನಮ್ಮ ಬಿಜೆಪಿ ಶಾಸಕರಿದ್ದದ್ದು, ಅಲ್ಲಿ ಲಕ್ಷ್ಮಣ ಸವದಿಯವರು ಇದ್ದದ್ದು, ಅಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಹಿಂದಿನ ಮಾಜಿ MLA ನೀವು ಲೆಕ್ಕ ಹಿಡಿದ್ರೆ. ಹಾಗಾಗಿ ನಾವು ಕೂಡ ಒಂದು ನಮ್ಮದೇ ಆದ ಸ್ಟ್ರಾಟಜಿಗಳನ್ನ, ಪಾರ್ಟಿ ಸ್ಟ್ರಾಟಜಿಗಳನ್ನ ಮಾಡ್ತದೆ. ಮತ್ತೆ ನೀವು ಹೇಳಿದಾಗ ಅಭ್ಯರ್ಥಿ ಇದೆಲ್ಲ ಪಕ್ಷ ಏನು ನಿರ್ಣಯ ಮಾಡ್ಬೇಕು. ಯಾಕೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ ತೀರ್ಮಾನ ಬರದೆ ನಾವು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಆಡುದಿಲ್ಲ. ಸುಪ್ರೀಂ ಕೋರ್ಟ್ ಒಂದು ಪಕ್ಷ ಸ್ಟೇ ಕೊಟ್ಟಿತ್ತಂತ ಹೇಳಿದ್ರೆ ಈ ಆರ್ಡರ್ಗೆ ಇದರ ಅರ್ಥ ಏನು? 17 ಜನರನ್ನು ಅನರ್ಹ ಮಾಡಿದ್ದೇ ವೆಕೆಟ್ ಆಗಿ ಹೊಡ್ತದೆ, ಅದು ಕಂಪ್ಲೀಟ್ ವಿಷಯ ಮುದ್ದು ಹೊಡ್ತದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಅದರ ಮೇಲೆ ಇರ್ತದೆ. ಒಂದಂತೂ ಉಪಚುನಾವಣೆ ಬಂದ್ರೆ ಬಿಜೆಪಿ ಯಾವುದೇ ಕಾರಣಕ್ಕೆ ಹಿಂಜರಿಯುವ ಪ್ರಶ್ನೆ ಇಲ್ಲ. ನಾನು ನಿಮಗೆ ಹೇಳಿದಾಗೆ ಒಂದು ಕ್ಷೇತ್ರದಲ್ಲಿ ಅಂತೂ 153 ಓಟದಲ್ಲಿ, ನನಗೆ ಅದು ಅಂಕಿಅಂಶ ಇಲ್ಲ, ನಾನು ತಂದ್ರಿಲ್ಲ, 153 ಓಟಿನಲ್ಲಿ ನಾವು ಸೋತಿದ್ದೇವೆ. ನೆಟ್ಟು ಫೈಟ್ ನಲ್ಲಿ ಸೋತಿದ್ದೇವೆ. ಹಾಗಾಗಿ ಅಲ್ಲಿ ಅಂತೂ ಬಿಜೆಪಿ ಗೆದ್ದೇ ಗೆಲ್ತದೆ ಅಂತ ವಾತಾವರಣ ಇದೆ. ಮತ್ತು ಹೇಗೂ ಯಡಿಯೂರಪ್ಪರ ಬಗ್ಗೆ ನಿಮಗೆ ಒಂದು ಮಾತು ಹೇಳ್ತೇನೆ. ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದ ಎಲ್ಲಾ ಚುನಾವಣೆಗಳನ್ನ ಬಿಜೆಪಿ ಜಯಬೇರಿ ಬಾರಿಸಿದೆ. ನೆನಪು ಮಾಡ್ಕೊಳ್ಳಿ. ಎಲ್ಲ ಅದು ಉಪಚುನಾವಣೆ ಇರ್ಬೋದು ಸರ್, ಹಿಂದಿನ ಲೋಕಸಭಾ ಚುನಾವಣೆ ಇರ್ಬೋದು, ಯಡಿಯೂರಪ್ಪರು ಚುನಾವಣೆಯಲ್ಲಿ ಒಂದು ಬಹಳ ದೊಡ್ಡ ಒಂದು ತಂತ್ರಗಾರಿಕೆ ಇದೆ ಅವರ ಹತ್ರ, ಮತ್ತು ಗೆಲ್ಲಿಸಿ ಕೊಡ್ತಕ್ಕಂಥ ಶಕ್ತಿ ಕೂಡ ಇದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ 6 ತಿಂಗಳ ನಂತರ ಬಂದ್ರೆ, ಉಪಚುನಾವಣೆ ಬಂದ್ರೆ ಬಿಜೆಪಿ 10 ಮೇಲೆ ಗೆಲ್ತದೆ. 105 × 10 ಅಂದ್ರೆ 115. ಅಂದ್ರೆ ಮ್ಯಾಜಿಕ್ ಫಿಗರ್ ಏನಿದೆ ಅದು ಖಂಡಿತವಾಗಿ ಕ್ರಾಸ್ ಆಗ್ತದೆ. ಖಂಡಿತ. ಇನ್ನೊಂದು ವಿಚಾರ, ಸಾಕಷ್ಟು ಈ ಒಂದು ಕಾಂಗ್ರೆಸ್ ಮತ್ತು JDS ನವರ ಒಂದು ಸ್ಟೇಟಸ್ ಗಳಲ್ಲಿ ನೋಡಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಈ ಒಂದು ಕಾಂಗ್ರೆಸ್ ಮತ್ತೆ JDS ನ ಕಾರ್ಯಕರ್ತರ ಬಾಯಲ್ಲಾಗಿರ್ಬೋದು ಅಥವಾ ಹೀಗೆ ಕಾಂಗ್ರೆಸ್ ಮತ್ತು JDS ನವರ ಒಂದು ಭಕ್ತರ ಬಾಯಲ್ಲಿ ಕೇಳಿರ್ತಕ್ಕಂಥದ್ದು, ಕೋಟಿಗಳಷ್ಟು ಹಣವನ್ನ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಬಿಜೆಪಿ ಕೊಡ್ತು, ವ್ಯವಹಾರಗಳೆಲ್ಲವೂ ಕೂಡ ಆಯ್ತು. ಆದ್ರೆ ನೆರೆ ಪರಿಹಾರದ ಒಂದು ಸಂದರ್ಭದಲ್ಲಿ ಯಾಕೆ ಆ ಕೋಟಿಗಳು ಹರಿದಾಡ್ಲಿಲ್ಲ, ಯಾಕೆ ಒಂದು ನೆರೆ ಪರಿಹಾರದ ಒಂದು ಸಂತ್ರಸ್ತರಿಗೆ ಕೊಡೋದಿಕ್ ಆಗ್ಲಿಲ್ಲ? ನೋಡಿ, ಕೋಟಿ ಕೊಟ್ಟವ್ರು ಯಾರ, ತಗೊಂಡವ್ರು ಯಾರ? ಅವರಂತೂ ಅನರ್ಹ ಶಾಸಕರು ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟದ್ದು ಯಾರಿಗೆ ಅಂತ ಹೇಳುದಂದ್ರೆ ಅವರಿಗೆ ಹೇಳುದಲ್ಲ, ಅವರಂತ ಹೇಳಿದ್ದಾರೆ. ಒಂದಂತೂ ನಿಮಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಅವ್ರು ಹೇಳಿರ್ತಕ್ಕಂಥ ಮೂಲ ಅರ್ಥ ಏನಂತ ಹೇಳಿದ್ರೆ, ಈಗ ನೆರೆ ಬಂದಿದೆ, ಕೇಂದ್ರದಿಂದ ಕೋಟಿ ಬರಬೇಕಿತ್ತು ಅಂತ. ನೋಡಿ, ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನು ಮೀಟ್ ಆದ ಕೂಡಲೇ ನಿರ್ಮಲಾ ಸೀತಾರಾಮನ್ ಬಂದಿದ್ದಾರೆ, ಅಮಿತ್ ಶಾ ಬಂದಿದ್ದಾರೆ. ಕೊಡುದಂತ ಹೇಳಿದ್ರೆ ಅದು ಕಿಸೆಯಿಂದ ಕೈ ಕೊಡುವಂಥದ್ದಲ್ಲ, ಅದಕ್ಕೆ ತನ್ನದೇ ಆದ ರೀತಿ ಇದೆ. ಇಲ್ಲಿ ಜಿಲ್ಲಾಧಿಕಾರಿಗಳಿಂದ ಅಧಿಕೃತ ವರದಿ ರಾಜ್ಯಕ್ಕೆ ಹೋಗಿ, ರಾಜ್ಯದಿಂದ ಅಲ್ವಾ ಸರ್, ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿ, ಕೇಂದ್ರದಲ್ಲಿ ತನ್ನದೇ ಆದಂತ ಸಿಸ್ಟಮ್ಯಾಟಿಕ್ ಇದೆ. ನಾನಂತೂ ನಿಮಗೆ ವಿಶ್ವಾಸದಿಂದ ಹೇಳ್ತೇನೆ, ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ, ಈಗ ಮೊನ್ನೆ ಮಾಧ್ಯಮದಲ್ಲಿ ಸ್ಟಾರ್ಟ್ ಆಗಿದೆ, ಹೌದು, ಯಾವುದೇ ಕಾರಣಕ್ಕೂ ವಿಶ್ವಾಸದಿಂದೇರಿ ಕರ್ನಾಟಕ ರಾಜ್ಯವನ್ನ ಕೇಂದ್ರ ಬಿಟ್ಟಾಕುವ ಪ್ರಶ್ನೆ ಇಲ್ಲ. 100ಕ್ಕೆ 100 ಕೇಂದ್ರ ಸರ್ಕಾರ ಸರಿಯಾದ ಇದನ್ನು ಕೊಡ್ತದೆ. ಯಡಿಯೂರಪ್ಪರ ಬಗ್ಗೆ ಒಂದು ಮಾತನ್ನು ನಾನು ಹೇಳ್ತೇನೆ ಸರ್, ನನಗಂತೂ ಬಹಳ ಖುಷಿ. ಯಾಕೆ ಹೇಳಿದ್ರೆ ಅಂತ ಒಂದು ವೇಗದಲ್ಲಿ ಅವರು ಇಡೀ ರಾಜ್ಯವನ್ನು ಸುತ್ತಾಡಿದ್ದಾರೆ, ಇಡೀ ರಾಜ್ಯವನ್ನು ಏಕಾಂಗಿಯಾಗಿ. ಅದು ಕೂಡ ನೀವು ಅವರವರು ಸಂತ್ರಸ್ತರೊಟ್ಟಿಗೆ ಮಾತನಾಡತಕ್ಕಂಥ ಕ್ಷಣ ನೀವು ನೋಡ್ಬೇಕು, ಅಷ್ಟು ಒಳ್ಳೆ ರೀತಿ ಮಾಡ್ತಾ ಇದ್ದಾರೆ. ಮತ್ತು 5 ಲಕ್ಷ ರೂಪಾಯಿ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿ ಇವತ್ತು ಭರವಸೆ ಬೆಳಕನ್ನು ಕೊಟ್ಟಿದ್ದಾರೆ ಅವರು. ಹಾಗಾಗಿ ನನಗಂತೂ ವಿಶ್ವಾಸ
ಇದೆ. ಎಲ್ಲ ರೀತಿಯಲ್ಲಿ ಈಗ ನಾವು ರಾಜಕೀಯವನ್ನು ಬಿಟ್ಟು ಮಾತಾಡಬೇಕು, ರಾಜಕೀಯವನ್ನು ಸೈಡ್. ಇವತ್ತು ನೆರೆ ಸಂತ್ರಸ್ತರಿಗೆ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ವಿಶ್ವಾಸವನ್ನು ಕೊಡಲೇಬೇಕು. 100% ಯಾರು ನೆರೆಯಲ್ಲಿ ತನ್ನ ಮನೆಯನ್ನು ಕಳ್ಕೊಂಡಿದ್ದಾನ, ಇವತ್ತು ಅವನ ನೋವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ 100% ರಾಜ್ಯ ಸರ್ಕಾರ ನಿಲ್ಲಬೇಕು, ಕೇಂದ್ರ ಸರ್ಕಾರ ಕೂಡ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳುವುದನ್ನ ನಿವೇದನೆ ನಾನು ಕೂಡ ಮಾಡ್ತೇನೆ. ಸರ್, ಏನು ಅಂತಂದರೆ ಈ ಒಂದು ಬಿ ಜೆ ಪಿಯವರಿಗೆ ಬಹುಶಃ ಈ ಒಂದು ರಿಎಲೆಕ್ಷನ್ ಆಗುವಂಥ ಒಂದು ಸಂದರ್ಭದವರೆಗೂ ಕೂಡ ಆ ಒಂದು ಅವಧಿಗಳೇನಿದೆ ಅದು ತುಂಬ ಒಂದು ಚಾಲೆಂಜಿಂಗ್ ಅವಧಿಗಳು ಅಂತ ಅನ್ಸೋದಿಲ್ವಾ ಅಂತ? ಖಂಡಿತವಾಗಿ. ಯಾಕೆ ಕೇಳಿದರೆ ಒಂದನೇದಾಗಿ ನಾವು ಕಾಣ್ತದೆ, ಈಗಾಗಲೇ ಕಾಂಗ್ರೆಸ್ ಮತ್ತು JDSನ ಒಳಗೆ ಭಿನ್ನಮತ ಸ್ಫೋಟ ಆಗಿದೆ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರು ಮೊದಲು ಸಮ್ಮಿಶ್ರ ಅಂತದ್ದವರು ಕೂಡ ಅವರು ಕೂಡ ಹೆಸರು ಹಾಳು ಮಾಡ್ಕೊಂಡ್ರು. ಇದು ಅವರಿಗೆ ಪ್ಲಸ್, ಇದು ಯಾರಿಗೆ BJP ಪ್ಲಸ್. ಯಾಕೆ ಒಂದೊಂದೇ ಹುಳುಕು ಹೊರಗೆ ಬರ್ತಾ ಇದ್ದ, ಅವ್ರ ಬಾಯಿಂದ ಇವ್ರ ಬಾಯಿಂದ ಅವ್ರಿಗೆ ಹೊಡ್ಕೊಳ್ತಾ ಇದ್ದಾರೆ. ಇದು ಏನಾಗ್ತದೆ, ಟೋಟಲಿ 2 ಪಕ್ಷಗಳಿದ್ದಾವಲ್ಲ, ಕಾಂಗ್ರೆಸ್ ಅಂಡ್ JDS ಅನ್ನುವಂಥದ್ದು ನಿರ್ನಾಮ ಆಗುವ ಸ್ಥಿತಿ ಬಂದು ನಿಲ್ಲುವ ಸಾಧ್ಯತೆ ಇದೆ. ಅವ್ರು ಹಾಗೆ ಮಾಡ್ಕೊಳ್ಬಾರ್ದಿತ್ತು, ಮಾಡ್ಕೊಳ್ತಾ ಇದ್ದಾರೆ, ಅದು ಬೇರೆ. ಆದರೆ BJPಯವರಿಗೆ ಕೂಡ ಏನಾಗುತ್ತೆ, ಇನ್ನೂ ಇರುವಂಥ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದು ನೆರೆ ಪರಿಹಾರ ವ್ಯವಸ್ಥೆ ಇರಬಹುದು ಅಥವಾ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದರ ಮೇಲೆ ಕೂಡ ನಿಂತ್ಕೊಂಡಿರುತ್ತೆ. ಅವ್ರು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರೂ ನಾವು ನೋಡ್ತಾ ಇದ್ದೇವೆ. ಆದರೆ ಇನ್ನು ಉಳಿದ ಅವಧಿ ಏನು ಉಂಟು, ಚುನಾವಣೆ ಸಂದರ್ಭ ಇರ್ಬೋದು, ಅನಂತರ ಇರ್ಬೋದು, ಈ 3 ವರ್ಷ 2 ತಿಂಗಳು ಇರ್ಬೋದು, ಈ ಅವಧಿಯಲ್ಲಿ ಅವರು ಸಮರ್ಪಕವಾಗಿ ಒಂದು ಆಡಳಿತ ಕೊಟ್ಟರೆ, ಒಂದು ಭ್ರಷ್ಟರಹಿತವಾದ ಆಡಳಿತ ಕೊಟ್ಟರೆ, ಜನರಿಗೆ ಯಾವ ನೆಮ್ಮದಿ ತರುವಂತ ಒಂದು ಸರ್ಕಾರ ತಂದ್ರೆ ಖಂಡಿತವಾಗಿ ಅವರು ಈಸಿಯಲ್ಲಿ ವಿನ್ ಆಗ್ಬಹುದು. ಯಾಕೆ ಕೇಳಿದ್ರೆ ಒಂದು ಹೇಳ್ತೇನೆ, ಜನರಿಗೆ ಇವತ್ತು ನಂಬಿಕೆಯನ್ನು ಕೇಳಿದ್ರೆ ಇಲ್ಲಿನ BJPಯವರ ಮೇಲೆ ನಂಬಿಕೆ ಅಲ್ಲ, ಇವರನ್ನೆಲ್ಲ ರಿಮೋಟ್ ಹಿಡ್ಕೊಂಡಂತ ಅವ್ರ ಮೇಲಿದ್ದಾರೆ. ಅದು ನಮ್ಮ ರಾಘವೇಂದ್ರ ಕಿಣಿಯವರಿಗೆ ಗೊತ್ತುಂಟು. ಯಾಕೆ ಕೇಳಿದ್ರೆ ಎಲ್ಲೂ ಭಿನ್ನಮತ ಸ್ಫೋಟ ಆಗುವುದಿಲ್ಲ ಅಂತ ಹೇಳೋದು ಅದಕ್ಕೆ. ಯಾಕೆ ಎಲ್ಲ ಏನಿದೆ ಎಲ್ಲ ರಿಮೋಟ್ ಕಂಟ್ರೋಲ್ ಅನ್ನುವಂತಹದ್ದು ಕೇಂದ್ರದಲ್ಲಿದೆ, ಅಮಿತ್ ಶಾ ಇದೆ, ಮೋದಿ ಇದೆ. ಸೊ ಮೋದಿ ನೋಡಿ ಅಮಿತ್ ಶಾ ನೋಡಿ ಓಟ್ ಹಾಕ್ತಾರೆ ಬಿಟ್ರೆ ಇವರ ಮುಖ ನೋಡಿ ಇಲ್ಲ. ಆದ ಕಾರಣ ಎಲ್ಲೊಂದು ರೀತಿ ಅವರಿಗೋಸ್ಕರ ಆದ್ರೂ ಇವ್ರು ಶಿಸ್ತಿನಿಂದ ಇರ್ತಾರೆ. ಆ ದೃಷ್ಟಿಯಿಂದ BJPಗೆ ಒಳ್ಳೆ ಹೋಪ್ಸ್ ಇದೆ ಅಂತ ಅನಿಸುತ್ತೆ. ಖಂಡಿತವಾಗಿ ಮುಂದಿನ ಚುನಾವಣೆ ಬರೋ ಸಾಧ್ಯತೆ ಇದೆ. ಎಸ್, ಖಂಡಿತ. ಇಷ್ಟೊತ್ತು ಈ ಒಂದು ವಿಚಾರವಾಗಿ ಅಂತಂದ್ರೆ ಈ ಒಂದು ರಾಜ್ಯ ರಾಜಕಾರಣದ ವಿಚಾರವಾಗಿ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ಅದೇ ರೀತಿಯಲ್ಲಿ ಮುಂದಿನ ಒಂದು ಸಚಿವ ಸಂಪುಟದ ಸಂದರ್ಭದಲ್ಲಿ ವಿಸ್ತರಣೆ ಆದ ನಂತರ ಕೂಡ ಇದೇ ರೀತಿಯಲ್ಲಿ ಬರಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಹೇಳ್ತಾನೆ. ಧನ್ಯವಾದಗಳು. ನೂತನ ಸಚಿವರೊಟ್ಟಿಗೆ ಹೇಳಿ ಖಂಡಿತವಾಗಿ. ಅಂದ್ರೆ ದಕ್ಷಿಣ ಕನ್ನಡ ಉಡುಪಿಗೆ ಏನೆಲ್ಲ ಕೊಡ್ತಾರೆ ಕರಾವಳಿಗೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಧನ್ಯವಾದಗಳು. ಈಗಾಗಲೇ ಮಾತಾಡಿರೋ ಹಾಗೆ ಇನ್ನೇನು ನಾಡಿದ್ದು ಮಂಗಳವಾರದ ಸಂಜೆ ಅಷ್ಟೊತ್ತಿಗೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ನೆರೆ ಪರಿಹಾರವನ್ನು ಕೊಡಬೇಕಾದಂಥ ಒಂದು ಅನಿವಾರ್ಯತೆ ಅವಶ್ಯಕತೆ ಎರಡೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ತಮ್ಮ ಕೈಲಾದ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸರ್ಕಾರ ಕೂಡ ನೆರೆ ಪರಿಹಾರದ ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ನೋಡ್ತಾ ಹೋದರೆ ಈಗ ನೆರೆಯ ಸಂತ್ರಸ್ತರ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ. ಅದೇ ರೀತಿಯಲ್ಲಿ ಸರ್ಕಾರ ಕೂಡ ಮಾಡ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ನೆರೆಯ ಬಗ್ಗೆ ಅದೇ ರೀತಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಎರಡೂ ಕೂಡ ಚರ್ಚೆ ಆಗಬೇಕು. ಯಾಕಂತಂದ್ರೆ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ 2 ಗೊಂದಲಗಳು ಇದು, ಅವೆರಡೂ ಕೂಡ ನಿವಾರಣೆ ಆಗಬೇಕು ಅಂತ ಹೇಳ್ತಾ, ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.